ಇಲ್ಲಿ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಇವತ್ತು ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ. ಈ ಒಂದು ಆಶ್ರಮದ ಮಕ್ಕಳಿಗೆ ನಾವು ಈ ತರಕಾರಿಗಳನ್ನೆಲ್ಲ ಇವತ್ತು ಚೋಟಮಂಗಳೂರಿನ ಪರವಾಗಿ ವಿತರಿಸ್ತಾ ಇದ್ದೇವೆ. ಲಕ್ಷ್ಮಣ್ ಶೆಣೆ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸೇವಾ ಚಟುವಟಿಕೆ ಅಂತ ಹೇಳಿ, ಸೇವಾ ಸಂಸ್ಥೆ ಅಂದರೆ ಸೇವಾ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ. ಇದು ನಮ್ಮದೊಂದು ಸಾಮಾಜಿಕ ಜವಾಬ್ದಾರಿ ಅನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ಲಕ್ಷ್ಮಣ್ ಶೆಣೆಯವರು ಅವರ ಒಂದು ವ್ಯಕ್ತಿತ್ವ ಹೇಗಂತ ಹೇಳಿದರೆ, ಅದು ಖಂಡಿತ ನಿರಂತರವಾಗಿ ಸೇವೆ ಕೊಡುವಂಥ, ಅದು ಯಾರು ಅಧ್ಯಕ್ಷರಾಗಲಿ ಯಾರು ಬೇರೆಯವರು ಇರಲಿ ಇಲ್ಲದೇ ಇರಲಿ, ಅವರ ಸೇವೆ ನಿರಂತರ. ಆ ನಿಟ್ಟಿನಲ್ಲಿ ಅದೇ ನಿರಂತರ ಅಂದರೆ ಹಾಗೆ ನಿರಂತರ ಅಂತ ಬಿಡುವಿಲ್ಲ ಅಂತ. ಆದ್ದರಿಂದ ಇವತ್ತು ಈ ಒಂದು ತರಕಾರಿಯ ಒಂದು ವ್ಯವಸ್ಥೆ, ಅದರ ಒಂದು ಸೌಲಭ್ಯವನ್ನು ಈ ಒಂದು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಕೊಟ್ಟ ನೆಲೆಯಲ್ಲಿ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಮತ್ತು ಲಕ್ಷ್ಮಣ್ ಶೆಣೆಯವರು ಮತ್ತು ಎಲ್ಲ ಸದಸ್ಯರಿಗೂ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತಾರೆ. ಅಮಲ ಮೊಗರು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿದ್ದು 1.5 ವರ್ಷ. ಅದು ಅಲ್ಲದೆ ನಾನು ಇದುವರೆಗೆ ಒಂದು 40 ಗವರ್ನರನ್ನು ನೋಡಿದ್ದೇನೆ. ಈಗ ಅವರು ಎದುರಿದ್ದಾರೆ ಅಂತ ಹೇಳಿ ಅಲ್ಲ, ಹೋದ ವರ್ಷದ ಗವರ್ನರ್ ಸಹ ಒಳ್ಳೆಯವರು, ಭಾಳ ಆತ್ಮೀಯರು. ಇವರು ಹೇಗೆ ಗೊತ್ತುಂಟಾ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಅಂದರೆ ಇವರನ್ನು ನೋಡಿದ ಕೂಡಲೇ ನಗಾಡೋದು, ಯಾರೇ ಆಗಲಿ ಇವರ ನಗು ಮುಖ. ಆದರೆ ನನಗೆ ಇವರ ಇಬ್ಬರ ಮುಖ ಸಹ ಇವತ್ತು ನೋಡುವಾಗ ಟಯರ್ಡ್ನೆಸ್ ಕಂಡಿತ್ತು. ಅವರ ಹತ್ರ ನಾನು ಕೇಳಿದೆ, ನಾನು ಟಯರ್ಡ್ ಆಗಿದ್ದೀರಾ ಅಂತ ಕೇಳಲಿಲ್ಲ, ನಿನ್ನೆ ಏನೆಲ್ಲ ಪ್ರೋಗ್ರಾಮ್ ಇತ್ತು, ರಾತ್ರಿ 2:30 ಗಂಟೆ ಆಗಿದೆ. ನೀವು ಆಲೋಚನೆ ಮಾಡಿರಿ. ಹಾಸನ. ಅದೂ ಅಲ್ಲದೆ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದಾರೆ. ನನಗೆ ಈಗ ಅನಿಸ್ತದೆ, ಈಗ ಸಂಜೆ ಬೇರೆ ಪ್ರೋಗ್ರಾಮ್ ಇದೆ, ಅದರಿಂದ ಅವರಿಗೆ ಹೆಚ್ಚು ನಾವು ತೊಂದರೆ ಕೊಡೋದು ಬೇಡ. ಆದರೆ ಅವರ ಮನಸ್ಸು ತುಂಬ ದೊಡ್ಡದು. ಅವರು ಈಗ ಸಹ ನನಗೆ ನೆನಪುಂಟು, ಇಲ್ಲಿಂದ ಸಕಲೇಶ್ಪುರಕ್ಕೆ ಒಂದು ಪ್ರೋಗ್ರಾಮ್ಗೆ ಹೊರಟುವಾಗ ನಮ್ಮ ಬಸ್ಸಲ್ಲಿ ಇವರು ಬಂದರು, ಎಷ್ಟು ಆತ್ಮೀಯವಾಗಿ ಮಾತಾಡಿದರು ಅಂತೇಳಿದರೆ, ನನ್ನ ಲೈಫ್ನಲ್ಲಿ, ಬೇರೆಯವರ ಲೈಫ್ನಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಲೈಫ್ನಲ್ಲಿ ಒಂದು ಗವರ್ನರ್ ಆಗಿರುವವರು ಅಷ್ಟು ಮಿಂಗಲ್ ಆದವರು ತುಂಬ ಕಡಿಮೆ ಜನ. ಇವರು ಒನ್ ಆಫ್ ದ. ಆ ಇಬ್ಬರು ಡಾಕ್ಟ್ರ್ ಪ್ರೊಫೆಷನ್ನಲ್ಲಿ. ಅದು ಅಲ್ಲದೆ ವಿಟ್ಲದಲ್ಲಿ ನನಗೆ ಬೇಕಾದಷ್ಟು ವೆಲ್ ವಿಷರ್ ಇದ್ದಾರೆ. ಇವರ ಬಗ್ಗೆ ಬಹಳ ಅಭಿಮಾನ, ಬಹಳ ಗೌರವ ಇದೆ. ನಾನು ಇದನ್ನು ಮಕ್ಕಳಿಗೆ ಹೇಳುವುದು, ನೋಡಿ, ನೀವು ಇಲ್ಲಿ ನಿಮಗೆ ಕೈಲಿಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ, ಒಳ್ಳೆಯದಾಗಿ ಕಲಿತು ಮುಂದೆ ಜೀವನದಲ್ಲಿ ಏನಾದರೂ ಆದರ್ಶ ಇಟ್ಟು ಇದು ಮಾಡಿ. ಗೊತ್ತಾಗಲಿಲ್ಲ, ಮಕ್ಕಳಿಗೆ ಬೇಕಾಗಿರೋದು ಅದು. ಈ ಆಶ್ರಮದ ಮಕ್ಕಳು ಎಷ್ಟೋ ಜನ ಒಳ್ಳೆಯದಾಗಿ ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ. ಎಲ್ಲಕ್ಕಿಂತ ಒಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥ ಜೀವನ ಮಾಡಿ. ಡಾಕ್ಟರ್ ಆದರೂ ಆಗ್ತದೆ, ಏನೂ ಆಗ್ತದೆ. ಆದರೆ ಡಾಕ್ಟ್ರ್ ಕಲೀಲಿಕ್ಕೆ ಒಬ್ಬಳಿಗೆ ಸ್ಪಾನ್ಸರ್ಶಿಪ್ ಸಹ ಬಂದಿತ್ತು ಇಲ್ಲಿಂದ, ಅಮೇರಿಕದಿಂದ ನನ್ನ ಅಂಕಲಿಗೆ. ಲಾಸ್ಟಿಗೆ ಅವಳಿಗೆ ನಾನೇ ಕರೆದು ಹೇಳಿದೆ, ನೋಡಮ್ಮ, ಡಾಕ್ಟ್ರ್ ಅಂದರೆ 5.5 ವರ್ಷ ಆಗ್ತದೆ, ಆಮೇಲೆ ನೀನು MBBS ಮಾಡಿದರೆ ಪ್ರಯೋಜನ ಇಲ್ಲ, ನೀನು MDಗೆ ಸೀಟು ಸಿಗಬೇಕಾದ್ರೆ ಕಷ್ಟ ಉಂಟು, ನಿನಗೆ ನಾನು ಒತ್ತಾಯ ಮಾಡೋದಲ್ಲ, ಇಂಜಿನಿಯರಿಂಗ್ ಮಾಡು, ಕೆಲಸ ನಾನು ತೆಗೆಸಿಕೊಡ್ತೇನೆ ಅಂತ. ಆ್ಯಕ್ಚುಲಿ ಅವಳು ಇಂಜಿನಿಯರಿಂಗ್ ಮಾಡಲ್ಲ, ಇನ್ಫೋಸಿಸ್ನಲ್ಲಿ ಕೆಲಸಕ್ಕೆ ಇದ್ದಾಳೆ. ಫ್ಯಾಮಿಲಿ ಸಾಲ್ವ್ ಆಯಿತು. ವಂದನೆಗಳು. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಲಯನ್ ಸಪ್ನಾ ಕುಲಾಲ್ ಇವರಿಂದ. Or bend my knees before insolent might, give me the strength to raise my head high above the daily trifles, give me the strength to surrender my strength to thy with love. Thank you. Our allegiance to the same, its honor and its glory depend upon the zeal and assiduity with which each one of us will shoulder his responsibilities of a good citizen. It is history written in letters of gold, inspires us to put in good work for the fair name of our country. We declare our unflinching loyalty to our nation flag and maintain that its course shall be our course
and that each individual amongst us shall make genuine efforts to add to its luster and glory and make it fly proudly aloft in the country of nations. ವಂದನೆಗಳು. ಇದೀಗ ವಿಶ್ವಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಓಂ ಶಾಂತಿ ಶಾಂತಿ ಶಾಂತಿ. ಇದೀಗ ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚು ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು, ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು, ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆ ಉಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು, ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದ ಇರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದಂಥ ಲಯನ್ ಹರಿಣಾಕ್ಷಿ ಇವರು. ಲಯನ್ಸ್ ಕ್ಲಬ್ ಚೋಟಾ ಮ್ಯಾಂಗ್ಳೂರ್ ಇದರ ಜಿಲ್ಲಾ ರಾಜ್ಯಪಾಲರ ವಾರ್ಷಿಕ ಭೇಟಿಯ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುಖ್ಯ ಅತಿಥಿಗಳಾದ ಜಿಲ್ಲಾ ಗವರ್ನರ್ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಹಾಗೂ ಜಿಲ್ಲಾ ಪ್ರಥಮ ಮಹಿಳೆ ಲಯನ್ ಡಾಕ್ಟರ್ ಗಾಯತ್ರಿ ಗೀತಾ ಪ್ರಕಾಶ್ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ CP ದಿನೇಶ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್ ಲಯನ್ ಮೊಹಮ್ಮದ್ ಇಕ್ಬಾಲ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಲಯನ್ ಜಿಯಾ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಗವರ್ನರ್ ಕೋಆರ್ಡಿನೇಟರ್ ಲಯನ್ ಅರುಣಾ ಶೆಟ್ಟಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೀಜನ್ ಚೇರ್ಮನ್ ಲಯನ್ ಸಂಜೀವ ಶೆಟ್ಟಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಝೋನ್ ಚೇರ್ಮನ್ ಲಯನ್ ಮನೋರಂಜನ್ KR ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಚೀಫ್ ಕೋಆರ್ಡಿನೇಟರ್ ಲಯನ್ ಮೆಲ್ವಿನ್ ಡಿಸೋಜಾ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಲ್ಲಿಕಾ ಭಂಡಾರಿ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲಯನ್ ಟ್ರೆಜರರ್ ಸಂದೀಪ್ ಮಹಲೆ, ಲಿಯೋ ಪ್ರೆಸಿಡೆಂಟ್ ಪ್ರಣವಿ ಉಚ್ಚಿಲ್ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಲಿಯೋ ಟ್ರೆಜರರ್ ಶುಭಂ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಲಯನ್ ಜಗದೀಶ್ ಎಡಪಟಿ ತಾಯ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಲಬ್ಬಿನ ಎಲ್ಲ ಹಿರಿಯ ಲಯನ್ ಸದಸ್ಯರು, ಪದಾಧಿಕಾರಿಗಳಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಂದಂತಹ ಎಲ್ಲ ಬೇರೆ ಬೇರೆ ಕ್ಲಬ್ಬಿನ ನಮ್ಮ ಆತ್ಮೀಯ ಲಯನ್ ಬಂಧುಗಳಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. Regular meeting, BOD meeting, attended more number of members for virtual and district cabinet installation, and also attended PST seminar at Bantwala Lions Club under able leadership of our region chairman Lion Sanjeeva Shetty on time. Celebrated calendar of events in meaningful way. Attended virtual schooling and meeting by cabinet members. Celebrated Independence Day and Vanamotsav at Government Higher Primary School Ramananda Ashrama Kolya and Kuttar. Distributed vegetables for Bala Samrakshana Kendra Kuttar. We honored Asha Karyakarta on the occasion of installation program towards COVID-19, and also honored students who got highest marks in PUC exam during April 2020 towards Pratibha Puraskara and agriculturist. Rupees 20,000 financial assistance were given to Government Higher Primary School Kolya. We conducted women empowerment program and yoga shivira at Kulal Mandira Kolya and agricultural program at Madhuvana near Pallav School, Kinya, Talapadi.
We conducted Teachers' Day program by honoring 3 retired teachers and Beti Bachao, Beti Padhao program at Madur School. Conducted Kannada Rajyotsava and Children's Day at Kuttar Bala Samrakshana Kendra. Distributed food, vegetables and fruits to the inmates of the ashrama. Conducted Charter Night, Leo Night, Family Bonding program, RC, ZC visit on time. Special September bulletin released. Inter-region program conducted with the Region 2 and Region 5. Attended all district program in large number and participated various programs and got prizes in each and every program like district cultural program, traditional dress competition, Rangoli competition at the Deepavali program, district sports meet, Tulunada Abbaka Utsava, LPL, Music Academy, Sangama and other events by the district. All our service project and other programs was highlighted through our local channel, Osakural. Our member attended 200% in our region meet Punarjanma, conducted at Bantwala and sponsored for regional project. Conducted seminar on GMT, GLT, GST, CQI and orientation, and resource person are chief district coordinators. Conducted medical camp, diabetic camp at Health Center Pillar from last 7 years. I thank Lion Rajesh Shetty for maintaining health center and financial aid to 2 poor students. My sincere thanks to Lion Lakshman Shenai who supported us for all our service activities, and Lion B. Balakrishna Shetty who supported us from last 28 years. And all the fine members of our club for their kind support in these last 9 months, and expect the same in the future too. Thank you. Jai Lionism. Kolya for the girls' toilet along with Lions. Organized Leo Night, honored District Leo President, Secretary and Treasurer, and felicitated a great sports personality, Mr. Jagadish. Won Cricket Lions Premier League under the captainship of Leo Treasurer Shubham. Thank you. ಅಮನಿ ಕೆ ರೈ ಅವರ ಎರಡನೇ ಮಗಳು ಚಂದ್ರಿಕಾ ರೈ ಅವರು ಬಾಲ್ಯದ ವಿದ್ಯಾಭ್ಯಾಸವನ್ನು ನಮ್ಮ ಉಚ್ಚಿಲ ಪ್ರಾಥಮಿಕ ಇದರಲ್ಲಿ ಪೂರೈಸಿ ಆ ಬಳಿಕ ಉಚ್ಚಿಲ ಹೈಸ್ಕೂಲ್ನಲ್ಲಿ ಶಿಕ್ಷಣವನ್ನು ಮುಗಿಸಿ ಆ ಬಳಿಕ ಅವರು 1999ರಲ್ಲಿ ರಮನಾಥ್ ರೈ ಅವರನ್ನು ಮದುವೆಯಾಗಿದ್ದಾರೆ. ದೆಬ್ಬೇಲಿ ರಮನಾಥ್ ರೈ ಅವರನ್ನು ಮದುವೆಯಾಗಿ ಈಗ ಅವರ ಒಬ್ಬಳು ಮಗಳಿದ್ದಾಳೆ ಅಪೂರ್ವ ಎಂದು. ಅವಳೀಗ ಏನಪ್ಪ ಇದರಲ್ಲಿ ಫಿಸಿಯೋಥೆರಪಿ ಕಲಿಯುತ್ತಿದ್ದಾಳೆ ಏನಪ್ಪ ದೇರ್ಲಗಟ್ಟೆಯಲ್ಲಿ. ಇವಳು ಎಲ್ಲ ಇದು ಫೀಲ್ಡಿನಲ್ಲಿ ಉತ್ತಮ ಕಲ್ಚರ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಯಾವ ಇದರಲ್ಲಿ ಎಲ್ಲ ಇದರಲ್ಲಿ ಆಕ್ಟಿವ್ ಆಗಿ ಇರ್ತಾರೆ. ಎಲ್ಲ ಸಾಮಾಜಿಕ ಧಾರ್ಮಿಕ ಯಾವ ಸಂಘಟನೆಯಲ್ಲಿಯೂ ಒಳ್ಳೆಯ ಧಾರ್ಮಿಕವಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರನ್ನು ನಮ್ಮ ಛೋಟಾ ಮ್ಯಾಂಗ್ಳೂರು ಲಯನ್ಸ್ ಕ್ಲಬ್ಬಿಗೆ ಸೇರಿಸಲು ನಾವು ಸಂತೋಷ ಪಡುತ್ತಿದ್ದೇವೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಗವರ್ನರ್ ಅವರೇ ಹಾಗೂ ಲಯನ್ಸ್ನ ಎಲ್ಲ ಪ್ರತಿನಿಧಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಆತ್ಮೀಯ ಲಯನ್ಸ್ ಬಾಂಧವರೇ ಹಾಗೂ ನೆರೆದಿರುವ ಲಯನ್ಸ್ ಅಭಿಮಾನಿಗಳೇ, ಇಂದು ಬೆಳಿಗ್ಗೆ ಗವರ್ನರ್ ಅವರು 8 ಗಂಟೆಗೆ ಸರಿಯಾಗಿ ನಮ್ಮ ಬೀರಿ ಪರಿಸರದಲ್ಲಿ ಬಂದು ಅಲ್ಲಿಂದ ನೇರವಾಗಿ ಸೋಮೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸೋಮೇಶ್ವರದಲ್ಲಿ ಸೋಮನಾಥ ದೇವರ ಆಶೀರ್ವಾದವನ್ನು ಪಡೆದು ತದನಂತರ ನಮ್ಮ ರಮಾನಂದ ಆಶ್ರಮ ಅಂತ ಸ್ಕೂಲ್ ಇದೆ ಕೊಲ್ಯದಲ್ಲಿ, ಅಲ್ಲಿ ಒಂದು ಸರ್ವಿಸ್ ಪ್ರಾಜೆಕ್ಟನ್ನು ನೆರವೇರಿಸಿದ್ದಾರೆ. ಮುಖ್ಯವಾಗಿ ಆ ಮಕ್ಕಳಿಗೆ ಒಂದು ಶೌಚಾಲಯವನ್ನು ಒದಗಿಸಿಕೊಡುವಲ್ಲಿ ನಮ್ಮ ಅಧ್ಯಕ್ಷರು ತುಂಬ ಸಹಕಾರ ಮಾಡಿದ್ದಾರೆ. ಅದರ ಇನಾಗ್ರೇಷನ್ ಕಾರ್ಯಕ್ರಮವನ್ನು ಅವರು ನೆರವೇರಿಸಿ ಅಲ್ಲಿಂದ ಮುಂದಕ್ಕೆ ಸೇವಾ ಭಾರತಿ ವಿಕಲಚೇತನ ಸ್ಕೂಲ್ ಉಳ್ಳಾಲ ಇಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿಯ ಮಕ್ಕಳನ್ನು ವಿಚಾರಿಸಿ ಅಲ್ಲಿ ಕೂಡ ಸೇವಾ ಚಟುವಟಿಕೆ ನೆರವೇರಿಸಿದ್ದಾರೆ. ತದನಂತರ ಅಲ್ಲಿಂದ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ ಇಲ್ಲಿ ಭೇಟಿ ಕೊಟ್ಟು ಆಶ್ರಮದ ಮಕ್ಕಳಿಗೆ ತರಕಾರಿಗಳನ್ನು ವಿತರಿಸುವ ಮುಖಾಂತರ
ಅಲ್ಲೂ ಸೇವಾ ಚಟುವಟಿಕೆ ನಡೆದಿದೆ. ನಂತರ ಪಿಲಾರ್ ಶಾಲೆಯಲ್ಲಿ ಕಳೆದ ಒಂದು 7-8 ವರ್ಷಗಳಿಂದ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ರಾಜೇಶ್ ಅವರ ನೇತೃತ್ವದಲ್ಲಿ ಮಕ್ಕಳ ದತ್ತು ಕಾರ್ಯಕ್ರಮ ವರ್ಷಂಪ್ರತಿ ನಡೆಯುತ್ತಿದೆ. ಅಲ್ಲಿಗೂ ಭೇಟಿ ಕೊಟ್ಟು ಆ ಒಂದು ಕಾರ್ಯಕ್ರಮ ಸರ್ವಿಸ್ ಪ್ರಾಜೆಕ್ಟ್ ನೆರವೇರಿಸಿದ್ದಾರೆ. ಅದೇ ರೀತಿ ಬೆಳಗಿನಿಂದ ಈ ತನಕ ಅವರು ನೆರವೇರಿಸಿದಂತಹ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿದೆ. ಅದಕ್ಕೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ. ಲಯನ್ ರಾಜೇಶ್ ಶೆಟ್ಟಿ ಅವರು, ಇವರು ದಂಪತಿ ಸಮೇತರಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಲಯನ್ ರಾಜೇಶ್ ಹಾಗೂ ರಮ್ಯಾ ರಾಜೇಶ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕಾಗಿದೆ. ಕಳೆದ ಸುಮಾರು 5 ವರ್ಷಗಳ ಹಿಂದೆ ಇವರು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದುಕೊಂಡು ಸದಾ ಎಲೆ ಮರೆ ಕಾಯಿ ಅಂತಿರುವಂಥ ಇವರು ಅಧ್ಯಕ್ಷ ಸ್ಥಾನದಿಂದ ಪಿಲಾರ್ ಶಾಲೆಯಲ್ಲಿ ಆರೋಗ್ಯ ಕೇಂದ್ರವೊಂದನ್ನು ಆರಂಭಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರ 5 ವರ್ಷಗಳಿಂದ ಕಾರ್ಯವೆಸುತ್ತಾ ಬಂದಿದ್ದಾರೆ. ಮಂಗಳೂರಿನ KMCಯ ವೈದ್ಯರು ಈ ಆರೋಗ್ಯ ಕೇಂದ್ರಕ್ಕೆ ಭೇಟಿಯಾಗಿ ಪ್ರತಿ ವಾರಕ್ಕೆ, ಅಂದರೆ ಅದು ಒಂದು ತಿಂಗಳಿಗೆ 1 ವರ್ಷಕ್ಕೆ ಅಂತ ನಾವು ಲೆಕ್ಕ ಹಾಕಿದಾಗ ನಮಗೆ ಅದರ ಲೆಕ್ಕ ಗೊತ್ತಾಗುತ್ತೆ, ಕನಿಷ್ಠ ಪ್ರತಿ ವಾರಕ್ಕೆ 30 ಮಂದಿಗಾದರೂ ಚಿಕಿತ್ಸೆಯನ್ನು ನೀಡಿ ಸೂಕ್ತ ಮೆಡಿಸಿನನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತದೆ. ವರ್ಷವಿಡೀ ಈ ತಪಾಸಣಾ ಕಾರ್ಯ ನಡೆಯುತ್ತಿದೆ ಹಾಗೂ ಇದಕ್ಕೆ ತಗಲುವಂಥ ವೆಚ್ಚವನ್ನು ರಾಜೇಶ್ ಅವರು ತಮ್ಮ ತಂದೆಯವರಾದ ದಿವಂಗತ ನಾರಿಯಗುತ್ತು ಬಾಬು ಶೆಟ್ಟಿ ಇವರ ಹೆಸರಿನಲ್ಲಿ ಇವರು ನೀಡ್ತಾ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ವರ್ಷಂಪ್ರತಿ 2 ವಿದ್ಯಾರ್ಥಿಗಳನ್ನು ಆ ಶಾಲೆಯಿಂದ ದತ್ತು ತೆಗೆದುಕೊಂಡು ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿದ್ದಾರೆ. ಇದೀಗ ನಮ್ಮ ರಾಜ್ಯಪಾಲರ ಮುಂದೆ ನಿಂತುಕೊಂಡು ಇಂದಿನ ದಿನವೂ ಕೂಡ ಇಬ್ಬರು ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಹೆಸರು ಪ್ರಸಾದ್ 6th ಸ್ಟ್ಯಾಂಡರ್ಡ್ 6ನೇ ತರಗತಿ ಹಾಗೂ ಗಾಯತ್ರಿ 8ನೇ ತರಗತಿ. ಈ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ವಿದ್ಯಾರ್ಥಿ ವೇತನವನ್ನು ನಮ್ಮ ಲಯನ್ ರಾಜೇಶ್ ಶೆಟ್ಟಿಯವರವರು ವೈಯಕ್ತಿಕವಾಗಿ ನಮ್ಮ ಲಯನ್ಸ್ ಕ್ಲಬ್ಬಿನ ಮುಖಾಂತರವಾಗಿ ಈ ಮಕ್ಕಳಿಗೆ ವರ್ಷಂಪ್ರತಿ ನೀಡುವಂತೆ ಈಗಲೂ ನೀಡ್ತಾ ಇದ್ದಾರೆ. ಇದನ್ನು ನಮ್ಮ ರಾಜ್ಯಪಾಲರು ತೆಗೆದುಕೊಳ್ಬೇಕಾಗಿ ವಿನಂತಿ, ಮಕ್ಕಳಿಗೆ ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾವ ವಿಕಲಚೇತನ? ಹಾಂ, ಓ, ಈಗ ಅದೇ ರೀತಿ ಇನ್ನೊಂದು ಸೇವಾ ಪ್ರಾಜೆಕ್ಟ್ ನಮ್ಮ ಲಯನ್ ಲಕ್ಷ್ಮಣ್ ಇವರು ವರ್ಷಂಪ್ರತಿ ಏನಾದರೂ ಒಂದು ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾ ಬಂದವರು. ಇದೀಗ ಚೈತನ್ಯ ವಿಕಲಚೇತನ ಇಲ್ಲಿಯ ಸ್ಟಾಫ್ ಆಗಿರುವಂಥ ಅದರ ಮೆಂಬರ್ಸ್ ಆಗಿದ್ದಂಥ 6 ಜನ ಲೇಡೀಸ್ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದು ಅವರ ಒಂದು ಸೇವಾ ಪ್ರಾಜೆಕ್ಟ್ ಆಗಿದೆ. ಈಗ ಒಬ್ಬ ವಿದ್ಯಾರ್ಥಿಯನ್ನು ಕರ್ಕೊಂಡು ಬಂದಿದ್ದಾರೆ. ಅವರನ್ನು ಸಹ ಸ್ಟೇಜಿಗೆ ಕರೀತಾ ಇದ್ದೇನೆ. ಅವರಿಗೆ ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್ನಿಂದ 23,000 ಖರ್ಚು ಮಾಡಿ ಒಂದು ಇದನ್ನು ಕೊಟ್ಟಿದ್ದರು, ಸ್ಟ್ರೆಚಸ್. ಈಗ ಅವರಿಗೆ ಧನ ಸಹಾಯವಾಗಿ 9,000ದು ಚೆಕ್ಕನ್ನು ಗವರ್ನರ್ ಕೈಯಿಂದ ಹ್ಯಾಂಡ್ ಓವರ್ ಮಾಡಿಸ್ತಾ ಇದ್ದೇನೆ. ಆಮೇಲೆ ಈ ಟೀಚರ್ಗಳು ಯಾವತ್ತೂ ಸಹ ಬಹಳ ತಾಳ್ಮೆಯಿಂದ ಮಕ್ಕಳನ್ನು ನೋಡ್ತಾರೆ. ಯಾಕೆ ಅವರಿಗೆ ಗೌರವಿಸಬೇಕು ಅಂದರೆ, ನಾವು ಮನೆಯಲ್ಲಿರುವ 2-3 ಮಕ್ಕಳನ್ನು ನೋಡಲಿಕ್ಕೆ ನಮಗೆ ಅಷ್ಟು ಕಷ್ಟ ಆಗ್ತದೆ. ಆದರೆ ತುಂಬ ಪ್ರೀತಿಯಿಂದ, ತುಂಬ ಇದರಿಂದ ಅವರು ನೋಡ್ತಾ ಇರುವುದರಿಂದ ಅವರಿಗೆ ಸ್ಟೇಜಿಗೆ ಕರೆದು ಅವರಿಗೆ ಧನ್ಯವಾದವನ್ನು ಅರ್ಪಿಸೋ ಲಯನ್ಸ್ ಕ್ಲಬ್ ಆಫ್ ಛೋಟಾ ಮ್ಯಾಂಗ್ಳೂರಿನಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಏನಾದರೂ ಒಂದು ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳುವಂಥ ಲಕ್ಷ್ಮಣ್ ಅವರಿಗೆ ವಂದನೆಗಳು. ಇದೀಗ
4 ಮಂದಿ ಮಹನೀಯರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಈಗ ಈ ಥರ ಸೇವಾ ಪ್ರೊಜೆಕ್ಟರನ್ನು ಮಾಡ್ತಾ ನಿರಂತರ ಕಾರ್ಯವೆಸಗುತ್ತಿರುವಂಥ ಲಯನ್ ಲಕ್ಷ್ಮಣ್ ಶೆಣೈ ಇವರು ವೇದಿಕೆಗೆ ಬಂದು ನಮ್ಮ ಸನ್ಮಾನಕ್ಕಾಗಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಕ್ಸ್ ಮಿಲಿಟರಿ ಅವರು ಸುಧಾಕರ್ ಕುಂಪಳ ಇವರ ಪರಿಚಯವನ್ನು KC ಕೀರ್ತನ ಇವರ ವೇದಿಕೆ ಬಂದು ಪರಿಚಯಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Stalwart of Ex-Servicemen Association Abbakka Valaya Kolya Kotekar, Mangalore. He was born on 23rd July 1964 to late Krishna Bangera and late Sesamma. After completing his graduation, he joined the Defence Service in 20th October 1985 in the Department of Telecommunication, Corps of Signals. Mr. Sudhakar is another name for highly disciplined and commitment to duty. He always says that I will do what I can. Served in the army in various capacities and various places like Kolkata, Rajasthan, Jammu and Kashmir, Jodhpur, Assam, Madhya Pradesh, Madura, Pune and Bangalore. He has been associated with many operations like Operation Vijay, Kargil, Operation Sahayata, earthquake at Kutch Bhuj, Gujarat, Operation Parakram, Parliament attack, etc. Retired on 31st October 2009 after the service of 24 years. After retirement, he joined Sharada Ayurvedic and Naturopathy Hospital, Talapadi, and is presently working in the hospital. He is also a committed social worker. He served in various service organizations. Presently, he is one of the trustees of Kesari Mitra Vrinda Kumpala and treasurer and founder member of Ex-Servicemen Association Abbakka Valaya Kolya Kotekar, Mangalore. Happily married to Srimati Purnima, a housemaker. The wonderful couple have blessed with a beautiful daughter named Ms. Swati, who is a software engineer working in Infosys Bangalore, settled in Biri, Kotekar, and is leading a happy life. We, the members of Lions and Leos Club Chota Mangalore, wish him and his family good health, wealth and happiness in the days to come. With this, I introduce Mr. Sudhakar to you. This year, all over India, we are celebrating the Golden Jubilee year of the Vijayotsav over Pakistan. In the year 1971, our defense forces liberated Bangladesh from the clutches of Pakistan. On the occasion of the Golden Jubilee celebrations and our DJ visit, we thought it fit to facilitate. It is my proud privilege to introduce Dr. Venkatesh Kumpala, who was born on 15/3, 1964, to Sri Vasu and Srimati Devaki. He completed his BA degree from Canara College, Mangalore. With the intention to serve the nation, he joined the Defence Force in the year 1986 in Medical Department. He attended many of the training programs and passed many examinations and diploma courses during the Defence Service. With his shrewd hard work and pleasing personality, he got his officer promotion and served in many places as physiotherapist. After a span of 26 years, he retired from the Defence Service. Immediately after retirement from Defence, he joined social organizations to do social work, which he was very much interested. He served as the President and General Secretary for many organizations. He is one of the founder members of Ex-Servicemen Association Abbakka Valaya Kolya Kotekar, Mangalore, and presently he is the General Secretary of the said association. He joined the physiotherapy department in the Indiana Hospital, Pumpville, and presently he is the head of the department. His wife, Mrs. Rekha Venkatesh, is running a beauty parlor at Kumpala. The couple is blessed with 2 daughters. Elder one, Ms. Shweta, is working as a lecturer in Aloysius PU College. Second daughter, Ms. Shreya, is a computer service engineer and is working in RoboSoft company Udupi. Settled in Kumpala and leading a wonderful and peaceful family life. We, the members of Lions and Leos Club Chota Mangalore, wish him and his family good health, wealth and happiness in the days to come. With this, I introduce Dr. Venkatesh Kumpala to you. Thank you. ವಂದನೆಗಳು. ಶೆಣೆಯವರು ನಮಗೆಲ್ಲ ತಿಳಿದವರು, ನಮ್ಮವರೇ. ಅವರ ಬಗ್ಗೆ ಯಾರಿಗೂ ಏನು ಹೇಳುವುದಂತ ನನಗೇ ಗೊತ್ತಾಗೋದಿಲ್ಲ. ಹಲವಾರು ವರ್ಷಗಳಿಂದ ಪ್ರತಿಯೊಂದು ಸೇವಾ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದು ಕುತ್ತಾರ ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ನಿರಂತರವಾಗಿ ಅವರಿಗೆ ಬೇಕಾದಂಥ ಮಕ್ಕಳಿಗೆ ಬೇಕಾದಂಥ ಅಗತ್ಯವಿದ್ದ ತರಕಾರಿ ಆಗಲಿ, ಊಟ ಉಪಚಾರವಾಗಲಿ, ಅವರಿಗೆ ಬೇಕಾದ ಕ್ಲಿಪ್ಪು, ಪೆನ್ನು, ಪೆನ್ಸಿಲು, ಬುಕ್ಸು ಎಲ್ಲವನ್ನು
ಕೊಡುವುದಲ್ಲದೆ ಇದೀಗ ಸೇವಾ ಭಾರತೀಯವರ ವಿಕಲಚೇತನ ಸ್ಕೂಲಿಗೂ ಕೂಡ ಅವರಿಂದ ಆದಷ್ಟು ಸಹಕಾರವನ್ನು ಕೊಟ್ಟು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಒಂದು ಸೇವಾ ಕಾರಣ ಅಂತಲೇ ಹೇಳಬೇಕು. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬರು ಕೂಡ ನಮ್ಮವರೇ ವಿದ್ಯಾಧರ್ ಶೆಟ್ಟಿ, ಲಯನ್ ವಿದ್ಯಾಧರ್ ಶೆಟ್ಟಿ, ಪೊಸಕುರಲ್ ಚಾನಲ್. ನಿಮಗೆ ಗೊತ್ತುಂಟು, ಪೊಸಕುರಲ್ ಚಾನಲ್ ಅಂದರೆ ಎಲ್ಲರ ಮನೆ ಮಾತಾಗಿದೆ. ಪ್ರತಿಯೊಂದು ಒಂದು ಹೊಸ ವಿಷಯಗಳನ್ನು ನಮ್ಮ ಪೊಸಕುರಲ್ನಲ್ಲಿ ಕಾಣಬಹುದು. ಅಲ್ಲದೆ ನಮ್ಮ ಧಾರ್ಮಿಕವಾಗಲಿ ಸಾಂಸ್ಕೃತಿಕವಾಗಲಿ ಪ್ರತಿಯೊಂದು ವಿಷಯವನ್ನು ಅಚ್ಚುಕಟ್ಟಾಗಿ ನಮ್ಮ ಈ ಚಾನಲ್ನಲ್ಲಿ ಎಲ್ಲರಿಗೂ ತಲುಪುವಂತೆ ಮನಮುಟ್ಟುವಂತೆ ಮಾಡುತ್ತಿರುವ ಮಾಧ್ಯಮದಲ್ಲಿ ಒಂದು ಪ್ರತ್ಯೇಕ ಸ್ಥಾನವನ್ನು ಗಳಿಸಿರುವಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿದ್ಯಾಧರ್ ಶೆಟ್ಟರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಧ್ಯಕ್ಷರಾದ ಹರಿಣಾಕ್ಷಿ ಮೇಡಮ್ ರವರೇ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿದ್ದ ಎಲ್ಲ ಲಯನ್ಸ್ ಮೆಂಬರ್ಸ್ ಹಾಗೂ ಮೀಡಿಯಾ ಪರ್ಸನ್ಸ್ ಹಾಗೂ ಎಲ್ಲ ಅತಿಥಿಗಳೇ, ಸನ್ಮಾನ ಸ್ವೀಕರಿಸುವಾಗ ತುಂಬ ಖುಷಿ ಆಗ್ತದೆ. ಎಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಿಲಿಟ್ರಿಯವರಿಗೆ ಮಾಡಿದ್ದಾರೆ, ಒಂದು ಖುಷಿ ಬೇರೆ ಅದು. ನಾವು ಅದೆಷ್ಟು ಸನ್ಮಾನಗಳನ್ನು ನಾವು ರಿಟೈರ್ಡ್ ಆಗಿ ಊರಿಗೆ ಬಂದಾಗ ನಮ್ಮನ್ನು ಸಮಾಜ ಸ್ವೀಕರಿಸಿ ನಮಗೆ ಒಂದಷ್ಟು ಮೊಮೆಂಟುಗಳು, ಒಂದಷ್ಟು ಗೌರವಗಳು, ಒಂದಷ್ಟು ಶಾಲುಗಳನ್ನು ಕೊಟ್ಟು ನಮಗೆ ನೆನಪಿಸಿದ್ದಾರೆ, ನೀವು ರಿಟೈರ್ಡ್ ಆಗಲಿಲ್ಲ, ನಿಮ್ಮ ಸಮಾಜ ಸೇವೆ ಇನ್ನೂ ಬಾಕಿ ಇದೆ ಅಂಥೇಳಿ. ಖಂಡಿತ ನಾವು ಸೈನಿಕರು ಯಾವಾಗಲೂ ಮಾಜಿ ಸೈನಿಕರೇ ಹೊರತು ನಿವೃತ್ತ ಸೈನಿಕರಲ್ಲ. ನಾವು ಸೈನ್ಯಕ್ಕೆ ಮಾಜಿ, ಆದರೆ ಸಮಾಜ ಸೇವೆ ನಮ್ಮದು ಇನ್ನೂ ಬಾಕಿ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕುಂಪಳದಿಂದ ಒಂದಷ್ಟು ಸೈನಿಕರು 1985-80ರಲ್ಲಿ ಮಿಲಿಟ್ರಿಗೆ ಹೋಗಿ ಸೇವೆ ಮಾಡಿ 25 ವರ್ಷ, 26 ವರ್ಷ, 30 ವರ್ಷ ಸೇವೆ ಮಾಡಿ ಊರಿಗೆ ಬಂದಾಗ ನಮಗೆಲ್ಲ ಗೌರವ ಕೊಟ್ಟು, ಆ ಗೌರವಕ್ಕೆ ಪ್ರತಿಯಾಗಿ ನಾವು ಸಮಾಜಕ್ಕೆ ಏನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ, ನಾನು ಮತ್ತು ಸುಧಾಕರ್ ಅವರು ಆಲೋಚನೆ ಮಾಡಿದಾಗ ನಮ್ಮೆಲ್ಲ ಊರಿನ ಮಾಜಿ ಸೈನಿಕರನ್ನು ಒಟ್ಟು ಸೇರಿಸಿ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಎನ್ನುವಂತಹ ಒಂದು ಸಂಘಟನೆಯನ್ನು ನಾವು ಸ್ಥಾಪಿಸಿದ್ದೆವು. ನಾನು ತುಂಬ ಹೆಮ್ಮೆಯಿಂದ ಹೇಳಲು ಇಚ್ಛಿಸ್ತೇನೆ, ಇವತ್ತು ನೇತ್ರಾವತಿ ನದಿಯಿಂದ ಈ ಕಡೆ, ನಮ್ಮ ತಲಪಾಡಿಯಿಂದ ಗಡಿಯ ಈ ಆಚೆ, ಇಲ್ಲಿಯ ಎಲ್ಲ ಮಾಜಿ ಸೈನಿಕರನ್ನು ಒಟ್ಟು ಸೇರಿಸಿ ಒಂದು 45-50 ಜನ ನಾವು ಸೈನಿಕರು ಒಟ್ಟು ಸೇರಿ ಮಾಜಿ ಸೈನಿಕರ ಸಂಘವನ್ನು ಸ್ಥಾಪಿಸಿದೆವು.
ಒಂದು ವಿಷಯವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛಿಸುತ್ತೇನೆ ಏನಂತ ಹೇಳಿದರೆ, ಈ ಸಂಘಕ್ಕೆ ಲೀಡ್ ಕೊಡುವ ಒಬ್ಬರು ಲೀಡರ್ ಬೇಕು, ಒಬ್ಬರು ಅಧ್ಯಕ್ಷರು ಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡುವಾಗ ನಮಗೆ ಒಂದು ಸೂಕ್ತ ಲೀಡರ್ಶಿಪ್ ಕೊಟ್ಟಂತಹ ವ್ಯಕ್ತಿ ನಮ್ಮ ಲಯನ್ ಸಂಸ್ಥೆಯ ಹೆಮ್ಮೆಯ ನಮ್ಮ KC ನಾರಾಯಣನ್ ಸರ್. ಅವರಿಗೊಂದು ಧನ್ಯವಾದಗಳು ನಮ್ಮ ಕಡೆಯಿಂದ. ಯಾಕಂದರೆ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯ ಅವರು ವಿವಿಧ ಜವಾಬ್ದಾರಿಯಲ್ಲಿದ್ದಂತಹ ವ್ಯಕ್ತಿ ನಮ್ಮ ಸಂಘಕ್ಕೂ ಅಧ್ಯಕ್ಷರಾಗಿ ಈಗ ನಿಯುಕ್ತಿಗೊಂಡಿದ್ದಾರೆ. ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶಾಲಾ ಕಾಲೇಜಿನ ಮಕ್ಕಳಲ್ಲಿ ಪೇಟ್ರಿಯಾಟಿಸಮನ್ನು ಹೇಗೆ ಬೆಳೆಸೋದು, ಅವರಿಗೆ ಆರ್ಮಿ, ನೇವಿ, ಏರ್ಫೋರ್ಸಿಗೆ ಸೇರ್ಪಡೆ ಆಗುವಲ್ಲಿ ಮಾರ್ಗದರ್ಶನದ ಒಂದೆರಡು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಹಮ್ಮಿಕೊಂಡು ಯಶಸ್ವಿಯಾಗಿದ್ದೇವೆ. ಒಂದು ನಮ್ಮ ಪರಿಜ್ಞಾನ PU ಕಾಲೇಜು ಸೋಮೇಶ್ವರ್, ಹಾಗೂ ಮೊನ್ನೆ ತಲಪಾಡಿ ಶಾರದಾ ವಿದ್ಯಾನಿಕೇತನದಲ್ಲಿ 2 ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ನಾವು ಯಶಸ್ವಿ ಮಾಡಿದ್ದೇವೆ. ನಾನು ಲಯನ್ಸ್ ಬಗ್ಗೆ ಹೊರಗಿಂದ ನೋಡಿದ ವ್ಯಕ್ತಿ, ನಾವು ಮಿಲಿಟ್ರಿಯವರು, ಒಳಗೆ ಬಂದು ನಮಗೆ ಗೊತ್ತಿಲ್ಲ. ಆದರೆ ಸರ್, ನಿಮ್ಮ ಕೆಲಸ, ನಿಮ್ಮ ಸೇವೆ ನನಗೆ ತುಂಬ ಖುಷಿ. ಸರ್ವಿಸ್ ಬಿಫೋರ್ ಸೆಲ್ಫ್ ನಾನು ಕೇಳಿದೆ ಅಲ್ಲಿ, ವಾಟ್ ಈಸ್ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂದರೆ ನಮಗಿಂತ ಮೊದಲು ನಮ್ಮ ಸೇವೆ. ಫಸ್ಟ್ ನಾವು ಸೇವೆ ಮಾಡಬೇಕು, ಅಂದರೆ ಸೆಲ್ಫಿಶ್ ಆಗಬಾರ್ದು. ಸಮಾಜ ಸೇವೆ ಫಸ್ಟ್, ಮತ್ತು ನಮ್ಮ ಫ್ಯಾಮಿಲಿ ಸೇವೆ. ತುಂಬ ರಿಯಲಿ ಗುಡ್ ಕಾನ್ಸೆಪ್ಟ್ ಸರ್, ವಿ ಸಲ್ಯೂಟ್ ಯು. ಡೆಫಿನೆಟ್ಲಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾನ್ಸೆಪ್ಟ್. ಆ ಕಾರಣದಿಂದಲೇ ಇವತ್ತು ಲಯನ್ಸ್ ಪ್ರತಿಷ್ಠಿತ ಸಂಸ್ಥೆ ಇಂಟರ್ನ್ಯಾಷನಲಲ್ಲಿ ಒಂದು 100 ವರ್ಷದಿಂದ ಸಮಾಜಮುಖಿಯಾದ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮ ಮಾಜಿ ಸೈನಿಕರ ಸಂಘದ ಪರವಾಗಿ ಹಾಗೂ ನಮ್ಮ ಎಲ್ಲ ಸೈನಿಕರ ಪರವಾಗಿ, ನಿವೃತ್ತ ಅವರು ಹಾಲಿ ಸೈನಿಕರ ಪರವಾಗಿ ಮೊದಲನೇದಾಗಿ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲ ಕಡೆ ನಮಗೆ ಸನ್ಮಾನ ಆದರೂ ಲಯನ್ಸ್ ಇಂಟರ್ನ್ಯಾಷನಲ್ ಒಂದು ಪ್ರತಿಷ್ಠಿತ ಸಂಸ್ಥೆಯ ಎದುರಲ್ಲಿ ಸನ್ಮಾನ ಆಗುವ ಒಂದು ರುಚಿಯೇ ಬೇರೆ. ಖಂಡಿತ ಸಾವು ನೀವು ಕೊಟ್ಟ ಜವಾಬ್ದಾರಿ, ನಮಗೆ ಕೊಟ್ಟಂತಹ ಒಂದು ಸನ್ಮಾನ ನಾವು ವ್ಯರ್ಥವಾಗಲಿಕ್ಕೆ ಬಿಡುವುದಿಲ್ಲ. ನಮ್ಮಿಂದಾದಂತಹ ಸೇವೆ, ಮಾಜಿ ಸೈನಿಕರ ಸೈನ್ಯದಿಂದ ಏನಾದರೂ ಒಂದು ಸೇವೆ ಬೇಕಂತ ಹೇಳಿದರೆ ಖಂಡಿತ ನಾವು ನಿಮ್ಮ ಜೊತೆ ಇದ್ದೇವೆ. ಸಮಾಜ ಸೇವೆಯ ಕಾನ್ಸೆಪ್ಟ್ ನಮ್ಮಲ್ಲೂ ಇದೆ. ಈ ರೀತಿ ನಿಮ್ಮ ಸಂಸ್ಥೆಗೂ ವಿಶ್ ಯು ಆಲ್ ದಿ ಬೆಸ್ಟ್ ಹೇಳುತ್ತಾ, ಇನ್ನಷ್ಟು ಕೆಲಸ ನಿಮ್ಮಿಂದ ಆಗಲಿ, ಸಮಾಜ ಸೇವೆ ಆಗಲಿ ಅಂತ ಹೇಳುತ್ತಾ, ಸೈನಿಕರ ಇದರಲ್ಲಿ ನಮಗೇನಾದರೂ ದೇಶ ಸೇವೆ ಮಾಡುವ ಕಾನ್ಸೆಪ್ಟ್ ನಿಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ನಿಮ್ಮ ಜೊತೆ ಇದೆ ಎಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ವೆರಿ ಮಚ್. ಶುಭ ಮುಂಜಾನೆ ಅಂತ ಹೇಳುವನೇ ಮಧ್ಯಾಹ್ನದ ಸಮಯ ಆಗುತ್ತಾ ಇದೆ. ಮಧ್ಯಾಹ್ನ ಅಂತ ಹೇಳುವನೇ ಮಧ್ಯಾಹ್ನದ ಊಟಕ್ಕಾಗಿ ಕಾಯ್ತಾ ಇದ್ದೇವೆ. ಶುಭ ಸಂಜೆ ಆಗುತ್ತಾ ಇದೆ. ಒಂದು ಬೆಳಗ್ಗೆಯಿಂದ ಕಾರ್ಯಕ್ರಮ ಆರಂಭ ಆಗಿದೆ. ದಣಿವರಿಯದ ರೀತಿಯಲ್ಲಿ ನಮ್ಮ ರಾಜ್ಯಪಾಲರನ್ನು ದಣಿಯುವ ರೀತಿಯಲ್ಲಿ ದುಡಿಸಿಕೊಂಡು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದೀಗ ರಾಜ್ಯಪಾಲರ ಪರಿಚಯ ಹೇಗೆ ಆರಂಭಿಸೋಣ ಅಂತ ಕೇಳಿದರೆ, ಮಲ್ಲಿಕಾ ಭಂಡಾರಿ ಅವರು ಹೇಳಿದರು ಸ್ವಲ್ಪ ವಿಭಿನ್ನವಾಗಿ ಮಾಡಿ. ಯಾವ ರೀತಿ ವಿಭಿನ್ನ ಅಂತ ಹೇಳಿದರೆ, ನನ್ನ ಪ್ರಯತ್ನವನ್ನು ಆರಂಭಿಸ್ತಾ ಇದ್ದೇನೆ. ಬಲ್ಲಿರೇನಯ್ಯ, ಲಯನ್ಸ್ ಜಿಲ್ಲೆ 317 ಡಿಗೆ ಯಾರೆಂದುಕೊಂಡಿದ್ದೀರಿ? ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್. ಹಾಗೆ ಸರಿ, ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ, ಕೇಳಿ. ಜಿಲ್ಲಾ ರಾಜ್ಯಪಾಲರಾಗಿ ಲಯನ್ಸ್ ಜಿಲ್ಲೆ 317 ಡಿಯನ್ನು ಬಹುಶಃ ಅವರ ಅವಧಿಯಲ್ಲಿ 4 ಬಾರಿ 3 ಬಾರಿ ಅಂತೂ ಸುತ್ತಲೇಬೇಕಾಗ್ತದೆ. ಒಂದು ರಾಜ್ಯಪಾಲರಾಗಿ ಆಯ್ಕೆ ಆಗುವಂತಹ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳಕ್ಕಾಗಿ ವಿನಂತಿಗಾಗಿ ಎಲ್ಲ ಕ್ಲಬ್ಬುಗಳು ಸರಿಸುಮಾರು 100ರಷ್ಟು ಕ್ಲಬ್ಬುಗಳನ್ನು ಸುತ್ತಬೇಕಾಗುತ್ತದೆ. ಆ ನಂತರ 2ನೆಯ ರಾಜ್ಯಪಾಲರಾಗಿ, ಮುಂದಕ್ಕೆ 1ನೆಯ ರಾಜ್ಯಪಾಲರಾಗಿ, ಕೊನೆಗೆ ತಮ್ಮದೇ ಅಧಿಕಾರದ ಅವಧಿಯ ರಾಜ್ಯಪಾಲರಾಗಿ ಎಲ್ಲ ಕ್ಲಬ್ಬುಗಳ ಅಧಿಕೃತ ಭೇಟಿ ಕಾರ್ಯಕ್ರಮ ಛೋಟಾ ಮಂಗಳೂರು ಜಿಲ್ಲಾ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಿನ ಜಿಲ್ಲಾ ಸಂಪುಟದ ಛೋಟಾ ಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್. ಹಾಗಿದ್ದರೆ
ಯಾರೆಂದುಕೊಂಡಿದ್ದೀರಿ ಅಂತ ಹೇಳುವಾಗ ಸಾಧಾರಣವಾಗಿ ಯಕ್ಷಗಾನದ ಭಾಷೆಯಲ್ಲಿ ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳು ಸಭಾಪತಿ, ನಮ್ಮ ಕ್ಲಬ್ಬಿನ ಸಭಾಪತಿಯಾಗಿ ಲಯನ್ಸ್ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ವಿ ಕೊಲ್ಯರವರು. ಹಾಗಿದ್ದರೆ ಸಭಾಪತಿಯಾಗಿ ಅವರು ನಡೆಸುವಂತಹ ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರು ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರು, ಅವರಿಗಿಂತ ಮೇಲಿನವರಾಗಿ ಯಾರಿರಬಹುದು? ಅವರು ಪಾಲನೆ ಮಾಡುವವರು ವೈಕುಂಠಾಧಿಪತಿ ಶ್ರೀಮನ್ನಾರಾಯಣ ಅಂತ ಹೇಳಿದರೆ ಎಲ್ಲರನ್ನು ಪಾಲನೆ ಮಾಡುವವರು. ಒಂದು ರೀತಿಯಲ್ಲಿ ನಮ್ಮೆಲ್ಲ ಜಿಲ್ಲೆಯ ಕ್ಲಬ್ಗಳನ್ನು ಪಾಲನೆ ಮಾಡುವವರು. ಅವರ ಅವಧಿಯಲ್ಲಿ ಯಾರು, ಈ ಅವಧಿಯಲ್ಲಿ ಯಾರು ಅಂತ ಕೇಳಿದರೆ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ರವರು ಹಾಗೆಂದುಕೊಳ್ಳಬಹುದು. ಅದುವೇ ಸರಿ. ಹಾಗಿದ್ದರೆ ಅವರು ಮಾಡಬೇಕಾದಂತಹ ಕರ್ತವ್ಯಗಳು, ಅವರ ಕರ್ತವ್ಯ ಸದಾ ಸೇವಾ ತತ್ಪರತೆ, ಸೇವಾ ನಿರಂತರತೆ, ಸೇವೆಯನ್ನು ಪ್ರಚೋದಿಸುವುದು, ನಾಯಕತ್ವವನ್ನು ಬೆಳೆಸುವುದು. ಈ ನಿಟ್ಟಿನಲ್ಲಿ ನಮ್ಮ ಕ್ಲಬ್ಬಿಗೆ ಇವತ್ತು ಭೇಟಿಯಾಗಿ ಈಗಾಗಲೇ ನಮ್ಮ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವಾಗ ಅವರು ಹೇಳಿದರು, ಯಾವಾಗಲೂ ನಿಂತ ನೀರು ಕೊಚ್ಚಿಯಾಗುತ್ತದೆ, ಅದು ಸ್ವಚ್ಛವಾಗಿರುವುದಿಲ್ಲ. ನಿರಂತರ ಹರಿಯುವ ನೀರು ಸ್ವಚ್ಛವಾಗಿರುತ್ತದೆ, ಅದು ನಿರಂತರತೆ ಇರ್ತದೆ, ಚಲನಶೀಲತೆ ಇರ್ತದೆ. ನಮ್ಮ ಕಾಲವೂ ಹಾಗೆ ಸದಾ ಚಲನಶೀಲವಾದುದು. ಅದು ಚಲನಶೀಲವಾದುದರಿಂದಲೇ ಕಾಲಧರ್ಮ ಬದಲಾಗುತ್ತಾ ಇರ್ತದೆ. ಕಾಲಧರ್ಮ ಬದಲಾದ ಹಾಗೆ ನಾಯಕತ್ವವು ಬದಲಾಗಬೇಕು. ಈ ಹೊತ್ತಿನಲ್ಲಿ ಜಿಲ್ಲಾ ರಾಜ್ಯಪಾಲರಾಗಿ ಡಾಕ್ಟರ್ ಗೀತಾ ಪ್ರಕಾಶ್ ಅವರು, ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿ ಲಯನ್ ವಿ ಹರಿಣಾಕ್ಷಿ ಕೊಲ್ಯರವರು. ಇದು ನಿರಂತರತೆ. ಮುಂದಕ್ಕೆ ಹೊಸ ಪೀಳಿಗೆ ಬರಬೇಕು, ಹೊಸ ನಾಯಕತ್ವವನ್ನು ಅನುಭವಿಸಬೇಕು. ಹೊಸ ನಾಯಕತ್ವವನ್ನು ಅನುಭವಿಸುವ ರೀತಿಯಲ್ಲಿ ನಾವು ಬೆಳೆಸಬೇಕು. ಇದು ಅವರ ಪ್ರಚೋದನೆಯ ಮಾತುಗಳಲ್ಲಿ ನಿರ್ದೇಶಕ ಮಂಡಳಿಯಲ್ಲಿ ಮೂಡಿ ಬಂದದ್ದು. ಇದಕ್ಕೆ ನಿರಂತರವಾಗಿ ಅವರು ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಮುನ್ನಡೆಸಿಕೊಂಡು ಬಂದುದರಿಂದಲೇ ಇವತ್ತು ಅವರು ಲಯನ್ಸ್ ಜಿಲ್ಲೆಯ 317 ಡಿಯ ನಾಯಕರಾಗಿ ಜಿಲ್ಲಾ ರಾಜ್ಯಪಾಲರಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗಿತ್ತು ಎನ್ನುವುದಕ್ಕೆ ಅವರದ್ದಾದಂತಹ ಸಾಧನೆಯ ಒಂದು ಪಕ್ಷಿ ನೋಟ ಇಲ್ಲಿದೆ. ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಇಲ್ಲಿ ಇವತ್ತು ಬಂದಿದ್ದರೆ ಅವರು ವಿಟ್ಲ ಲಯನ್ಸ್ ಕ್ಲಬ್ಬಿಗೆ ಸೇರಿದವರು. 1999ರಲ್ಲಿ ವಿಟ್ಲ ಲಯನ್ಸ್ ಕ್ಲಬ್ಬಿಗೆ ಸೇರಿ ಆ ಲಯನ್ಸ್ ಕ್ಲಬ್ಬಿಗೆ ಒಂದು ಹೊಸದಾದಂತಹ ಪರಿಭಾಷೆಯನ್ನು 2001ರಲ್ಲಿ ಬರೆದವರು. 2001-2ರ ಅವಧಿಗೆ ವಿಟ್ಲ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡು ತನ್ನದೇ ಆದಂತಹ ಹೊಸ ಆಲೋಚನೆಗಳ ಮೂಲಕವಾಗಿ CEP ಎನ್ನುವಂತಹ ಕಾರ್ಯಕ್ರಮವನ್ನು ಕ್ಲಬ್ಗಳಿಗೆ ನೀಡಿ ಅದು ಜಿಲ್ಲಾ ಸಂಪುಟಕ್ಕೂ ಮೆಚ್ಚುಗೆಯಾಗಿ ಮಲ್ಟಿಪಲ್ನಲ್ಲೂ ಅದು ಮೆಚ್ಚುಗೆಗೆ ಪಾತ್ರವಾದಂತಹ ಒಂದು ಕಾರ್ಯಕ್ರಮವಾಗಿ ಬೆಳೆಯಿತು. ಅದನ್ನು ಅವರಲ್ಲಿಯೇ ನಾನು ಕೇಳಿ ತಿಳಿದುಕೊಂಡೆ. ಈ CEP ಅಂದರೆ ಏನು? ಕ್ಲಬ್ ಎಕ್ಸಲೆನ್ಸಿ ಪ್ರೋಸೆಸ್ ಅಂದರೆ ನಿರಂತರವಾಗಿ ಕ್ಲಬ್ಬಿನ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸುವ ರೀತಿಯಲ್ಲಿ ಕ್ಲಬ್ಬಿನ ಸದಸ್ಯರಿಗೆ ಪ್ರಚೋದನೆ ನೀಡುವುದು. ಅಂತಹ ಒಂದು ಹೊಸ ಆಲೋಚನೆಯನ್ನು ಅವರ ಒಡನಾಡಿಗಳೊಂದಿಗೆ ಕೂಡಿಕೊಂಡು ಅದನ್ನು ಸರಿಸುಮಾರು 95 ಕ್ಲಬ್ಗಳ ವ್ಯಾಪ್ತಿಯ 65 ಕ್ಲಬ್ಗಳಿಗೆ ನೀಡಿ ಆ ಮೂಲಕವಾಗಿ ಕ್ಲಬ್ಗಳ ನಿರಂತರತೆಗೆ ಪ್ರಚೋದನೆ ನೀಡಿ ಆ ಕಾರ್ಯಕ್ರಮದ ಮೂಲಕವಾಗಿ ಬೆಳೆದು ಬಂದವರು, ನಾಯಕತ್ವವನ್ನು ಸ್ವೀಕರಿಸಿಕೊಂಡು ಬೆಳೆದವರು ನಮ್ಮ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ರವರು. ಈ ಹೆಸರು ಹೇಗೆ ಬಂತು ಅಂತ ಕೇಳಿದೆ. ಯಾಕೆಂತ ಹೇಳಿದರೆ ನಾವೆಲ್ಲ ಆಲೋಚನೆ ಮಾಡುವ ಈಗಿನ ಕಾಲಘಟ್ಟದಲ್ಲಿ ಹೊಸ ಹೆಸರುಗಳನ್ನು ನಾವು ಇಡುತ್ತೇವೆ. ಯಾವುದ್ಯಾವುದು ಅರ್ಥ ಇಲ್ಲದ ಹೆಸರುಗಳು ಕೂಡ ಇರ್ತವೆ ನಮ್ಮ ಕಣ್ಣೆದುರಿಗೆ. ಆದರೆ ಅವರು ಹುಟ್ಟಿ ಬೆಳೆದಂತಹ ನಾವು ಕಾಲಗಣನೆಯನ್ನು ಲೆಕ್ಕ ಹಾಕಿಕೊಂಡ್ರೆ ಅದು ಒಂದು ಸರಿಸುಮಾರು 60 ವರ್ಷಗಳ ಹಿಂದಿನ ಕಾಲಘಟ್ಟ ಇರಬಹುದು. ಆ ಹಿಂದಿನ ಕಾಲಘಟ್ಟದಲ್ಲಿ ಅವರ ಹಿರಿಯವರು, ಅವರ ತಂದೆ ತಾಯಿಗಳು ಗೀತಾ ಪ್ರಕಾಶ ಅಂತ ಒಂದು ಹೆಸರಿಡಬೇಕಿದ್ರೆ ಏನು ಕಾರಣ ಇರಬಹುದು? ಅದು ಆಶ್ಚರ್ಯ ಮತ್ತು ಕುತೂಹಲದ ಒಂದು ಚಿಹ್ನೆಯಾಗುತ್ತದೆ. ಆಗ ಅವರು ಕೇಳಿ ತಿಳಿದಂತಹ ಮಾತು, ಅವರ ಮನೆತನ ಪ್ರತಿಷ್ಠಿತ ಬಿಲ್ಲವ ಮನೆತನ. KSRTCಯ ಅವರ ತಂದೆಯವರು ಸಂಚಾಲಕರಾಗಿ ದುಡಿದಂತಹವರು ದಿವಂಗತ ಚೆನ್ನಪ್ಪ ಪೂಜಾರಿಯವರು, ತಾಯಿ ಶ್ರೀಮತಿ ಪುಷ್ಪಲತಾರವರು. ಆ ಮನೆತನದಲ್ಲಿ ತಂದೆಯವರ ಧ್ಯೇಯ, ತಾಯಿಯವರ ಕಾಳಜಿ, ತನ್ನ ಸಹೋದರರು ಅಂದರೆ ಹಿಂದೆ ಮತ್ತು ಮುಂದಿನವರ ಆ ಒಂದು ಆಶಯದಂತೆ
ಆ ಪ್ರತಿಷ್ಠಿತ ಬಿಲ್ಲವ ಮನೆತನದಲ್ಲಿ ಮಧ್ಯದವರಾಗಿ, ಮಧ್ಯಮ ಪಾಂಡವ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಮಧ್ಯದವರಾಗಿ ಬೆಳೆದು ಬಂದವರು ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಅವರು. ಹಿರಿಯವರ ಆಶಯ, ಆ ಆಶಯ ಅವರ ಹೆಸರಲ್ಲೇ ಇದೆ. ಗೀತ ಸಂಗೀತ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ಗೀತೆ ಅಂತ ಹೇಳಿದರೆ ಅದು ನಿರಂತರವಾಗಿ ಇರುವಂತಹದ್ದು. ಆ ನಿರಂತರತೆಗೆ ಪ್ರೋತ್ಸಾಹವಾಗಿ ಅವರ ಹೆಸರಿನಲ್ಲಿ ಪ್ರಕಾಶವೂ ಇದೆ. ಆ ಗೀತೆ ಮತ್ತು ಪ್ರಕಾಶ ಒಟ್ಟು ಸೇರಿಕೊಂಡು ಇವತ್ತು ಲಯನ್ಸ್ ಕ್ಲಬ್ಗಳ ಮೂಲಕವಾಗಿ, ಜಿಲ್ಲೆಯ ಮೂಲಕವಾಗಿ ಮುಂದಕ್ಕೆ ಅವರು ಜಿಲ್ಲೆಯಿಂದ ಮಲ್ಟಿಪಲಿಗೂ ಬೆಳೆಯಬಹುದು, ಬೆಳೆಯಲಿ ಎನ್ನುವಂತಹ ಹಾರೈಕೆಯಲ್ಲಿ ಗೀತ ಪ್ರಕಾಶ ಬೆಳೆಯುತ್ತಾ ಇದೆ. ಆ ರೀತಿಯಾಗಿ ಒಂದು ಸುಶಿಕ್ಷಿತ ಮನೆತನದಲ್ಲಿ ಅವರೆಲ್ಲ ಸಹೋದರರು ಒಳ್ಳೊಳ್ಳೆಯ ಹುದ್ದೆಯರಿದ್ದಾರೆ. ಇಂಜಿನಿಯರ್ಗಳು, ವೈದ್ಯರುಗಳು, ನ್ಯಾಯಾಧೀಶರುಗಳು, ಲೆಕ್ಕ ಪರಿಶೋಧಕರು, ಹೀಗೆ ಒಳ್ಳೆಯ ಒಂದು ಮನೆತನದ ಇತಿಹಾಸದಲ್ಲಿ ಇವರು ವೈದ್ಯರಾಗಿ ಬೆಳೆದವರು. ವೈದ್ಯರು ಅಂತ ಹೇಳಿದ ಕೂಡಲೇ ಇವತ್ತಿನ ಕಲ್ಪನೆಯೇ ಬೇರೆ ಇದೆ. ವೈದ್ಯರು, ವೈದ್ಯ ಲೋಕ ಬೇರೆ ಇದೆ. ವಾಣಿಜ್ಯವಾಗುವಂತಹ ಸಂದರ್ಭದಲ್ಲಿ ಅಂತಹ ವಾಣಿಜ್ಯತೆಯನ್ನು ಬಿಟ್ಟು ವೈದ್ಯೋ ನಾರಾಯಣ ಹರಿ, ಇದು ನಮಗೆ ನಮ್ಮದ ವೇದದಲ್ಲಿ ಹೇಳಿದಂತಹ ಮಾತು, ನಾವು ಹೇಳುವುದಲ್ಲ. ಹಿಂದಿನ ಕಾಲದಲ್ಲಿ ಇದನ್ನು ಒಪ್ಪಿಕೊಂಡಿದ್ದಾರೆ. ವೈದ್ಯೋ ನಾರಾಯಣ ಹರಿ ಅಂದರೆ ಕಣ್ಣಿಗೆ ಕಾಣುವ ದೇವರುಗಳಲ್ಲಿ ನಮಗೆ ದೇವರು ಎಲ್ಲ ಕಡೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲಂತೆ. ಕೆಲವು ಮಂದಿ ದೇವರುಗಳನ್ನು ಈ ಲೋಕದಲ್ಲಿ ಸೃಷ್ಟಿಸಿದ್ದಾರೆ. ಮೊದಲು ಕಾಣುವುದು ತಾಯಿ ದೇವರು, ತಂದೆ ದೇವರು. ಅದೇ ರೀತಿಯಾಗಿ ಸಾಕ್ಷಾತ್ ದೇವರು ಅಂತ ಯಾರು ಅಂತ ಕೇಳಿದರೆ ವೈದ್ಯ ನಾರಾಯಣ ಹರಿ. ಯಾರು ವೈದ್ಯರಾಗಿ ನಮ್ಮ ಜೀವವನ್ನು ಉಳಿಸ್ತಾರೋ ಅವರು ದೇವರಾಗಿರ್ತಾರೆ. ಕೇವಲ ಈ ಮಾತು ಉಪಮೆಗೆ ಮಾತ್ರ ಅನ್ವಯಿಸುವುದಿಲ್ಲ, ಅವರು ಅದಕ್ಕೆ ಅನ್ವಯವಾಗಿ ಇದ್ದಾರೆ. ವಿಟ್ಲದಲ್ಲಿ ಸುರಕ್ಷಾ ಹೆಲ್ತ್ ಸೆಂಟರ್ ಎನ್ನುವಂತಹ ಒಂದು ತನ್ನದೇ ಆದಂತಹ ಕಾರ್ಯಕ್ಷೇತ್ರವನ್ನು ಹೊಂದಿಕೊಂಡು ಅಲ್ಲೂ ಜನಾನುರಾಗಿಯಾಗಿ, ಅಂದರೆ ಜನಾನುರಾಗಿ ಆಗಬೇಕಿದ್ರೆ ಅಲ್ಲಿ ಹಣವೇ ಮುಖ್ಯವಾಗುವುದಿಲ್ಲ, ಅಲ್ಲಿ ಸೇವೆ ಮುಖ್ಯವಾಗುತ್ತದೆ. ಅಂತಹ ಸೇವೆಯ ಮುಖಾಂತರವಾಗಿ ತನ್ನನ್ನು ತಾನು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಆ ವೃತ್ತಿಗೂ ಮಿಗಿಲಾದಂತಹ ಸೇವೆ ಲಯನ್ನಲ್ಲಿದೆ, ಲಯನ್ನಿಸಮಲ್ಲಿ ಇದೆ ಅಂತ ಹೇಳಿಕೊಂಡು ಆ ತಾತ್ಪರ್ಯವನ್ನು ಒಪ್ಪಿಕೊಂಡು ಆ ತಾತ್ಪರ್ಯದ ಮೂಲಕವಾಗಿ ಲಯನ್ ಸಂಸ್ಥೆಯಲ್ಲಿ ಅವರು ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಾಂತ್ಯಾಧ್ಯಕ್ಷರಾಗಿ, ಜಿಲ್ಲಾ ಸಂಪುಟದ ಬೇರೆ ಬೇರೆ ವಿಭಾಗಗಳ ಸಂಚಾಲಕರಾಗಿ, 2ನೇ ಉಪರಾಜ್ಯಪಾಲರು, 1ನೇ ಉಪರಾಜ್ಯಪಾಲರಾಗಿ, ಇವತ್ತು ರಾಜ್ಯಪಾಲರಾಗಿ ನಮ್ಮೆದುರು ಕಂಗೊಳಿಸ್ತಾ ಇದ್ದಾರೆ. ಲಯನಿಸನ್ನು ಅಪ್ಪಿಕೊಂಡು ಅದರ ಸೇವೆಯನ್ನು ನಿರಂತರವಾಗಿ ತಾನು ಮಾಡುವುದು ಮಾತ್ರವಲ್ಲ, ಇತರರಿಗೂ ಮಾಡಲಿಕ್ಕೂ ಪ್ರೋತ್ಸಾಹದಾಯಕರಾಗಿ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ. ಅಂತಹ ನಾಯಕತ್ವದ ಮೂಲಕವಾಗಿ ತನ್ನ ಗೀತಾ ಪ್ರಕಾಶ ಹೆಸರಿಗೆ ತಕ್ಕ ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿರುವಂತಹ ಗಾಯತ್ರಿಯವರು, ಗಾಯತ್ರಿ ಮಂತ್ರವನ್ನು ಲೋಕಕ್ಕೆ ಕೊಟ್ಟವರು ವಿಶ್ವಾಮಿತ್ರರು. ಅಂತಹ ಗಾಯತ್ರಿಯವರನ್ನು ಪತ್ನಿಯಾಗಿ ಪಡೆದು ಅನ್ವೇಷ್, ಹೆಸರಿಗೆ ತಕ್ಕ ಹಾಗೆ ಅನ್ವೇಷ್ ಮತ್ತು ಸೃಷ್ಟಿಯವರನ್ನು ಒಬ್ಬ ಸುಪುತ್ರ ಒಬ್ಬ ಸುಪುತ್ರಿಯನ್ನು ಪಡೆದು ವೈದ್ಯಕೀಯ ವೃತ್ತಿಯ ಮೂಲಕವಾಗಿ ಲಯನ್ಸ್ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಇವತ್ತು ಲಯನ್ಸ್ ಕ್ಲಬ್ಬಿನ ನಮ್ಮ ಅಧಿಕೃತ ಭೇಟಿಗಾಗಿ ಬಂದಿದ್ದಾರೆ. ನಮಗೆ ಮಾರ್ಗದರ್ಶನದ ಮಾತುಗಳಿಗಾಗಿ ನಾವು ಅವರ ನಿರೀಕ್ಷೆಯಲ್ಲಿದ್ದೇವೆ. ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಮ್ಮ ಕ್ಲಬ್ಬಿಗೆ ಅಧಿಕೃತ ಭೇಟಿ ನೀಡಿದಂತಹ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರನ್ನು ನಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ವಂದನೆಗಳು ವಿದ್ಯಾಧರ ಶೆಟ್ಟಿಯವರೇ. ಕಿರು ಪರಿಚಯ ಅಂಥೇಳಿ ಬಹಳ ವಿಸ್ತಾರವಾಗಿ ಮಧುರವಾಗಿ ಪರಿಚಯವನ್ನು ನೀಡಿದಂಥ ವಿದ್ಯಾಧರ ಶೆಟ್ಟಿಯವರಿಗೆ ವಂದನೆಗಳು. ಇದೀಗ ಇನ್ನೊಂದು ಏನೋ ಸೇವಾ ಚಟುವಟಿಕೆಯನ್ನು ನಮ್ಮ ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಅವರು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಕಾರ್ಯಕ್ರಮ ಬಿಟ್ಟು ಹೋಗಿದೆ. ದಯವಿಟ್ಟು ಕೊಲ್ಯ ರಮಾನಂದಾಶ್ರಮದ ಟೀಚರ್ಸ್ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚೋಟಮಂಗಳೂರು ಈ ಸಂಸ್ಥೆಯ ಇವತ್ತಿನ ಉತ್ಸವ ಜಿಲ್ಲಾ ಗವರ್ನರ್ ಅವರ ವಾರ್ಷಿಕ ಭೇಟಿಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕ್ಲಬ್ಬಿನ ಅಧ್ಯಕ್ಷೆಯಾದ ಹರಿಣಾಕ್ಷಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂಥ ಎಲ್ಲ ಲಯನ್ಸ್ ಕುಟುಂಬದ ಸದಸ್ಯರೇ, ಮತ್ತೊಮ್ಮೆ ಜಿಲ್ಲೆಯ ಪರವಾಗಿ ಇಲ್ಲಿ ನೆರೆದಿರುವ ಎಲ್ಲ ಲಯನ್ಸ್ ಸದಸ್ಯರಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ತಿಳಿಸಲಿಕ್ಕೆ ಸಂತೋಷ ಪಡ್ತೇನೆ. ದೇಶ ಕಾಯುವ ಯೋಧ, ಅನ್ನ ನೀಡುವ ರೈತ,
ಅವರಿಗೆ ಪ್ರಪ್ರಥಮ ವಂದನೆಗಳನ್ನು ಸಲ್ಲಿಸುತ್ತಾ, ಯಾಕಂತ ಹೇಳಿದರೆ ಈ ಕೊರೋನಾ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಕೊರೋನಾಕ್ಕೆ ಯಾವ ರೀತಿಯ ಬಾಧೆಯನ್ನು ಕೊರೋನಾ ಕೃಷಿ ಕ್ಷೇತ್ರಕ್ಕೆ ಕೊಡಲಿಲ್ಲ, ಅದೇ ರೀತಿ ನಮ್ಮ ದೇಶದ ರಕ್ಷಣೆಗೆ ಕೊರೋನಾ ಬಾಧೆ ತರಲಿಲ್ಲ. ಈ ಎರಡು ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂಥ ಆ ಒಂದು ಧೀಮಂತ ವ್ಯಕ್ತಿಗಳನ್ನು ನೆನಪಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುತ್ತಾ, ಸೇವೆಯೊಟ್ಟಿಗೆ ಸಂಭ್ರಮಿಸುವಂಥ ವಿಶೇಷ ಅವಕಾಶ ಇರುವಂಥ ಒಂದು ಸಂಸ್ಥೆ ಇದ್ದರೆ ಅದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ. ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಹಲವಾರು ಸೇವಾ ಸಂಸ್ಥೆಗಳಿದೆ. ನಮ್ಮ ವಿಶ್ವದ ಅತ್ಯಂತ ದೊಡ್ಡ ಪಾರದರ್ಶಕತೆಯಿಂದ ತುಂಬಿದಂಥ ಒಂದು ಸೇವಾ ಸಂಸ್ಥೆ ಇದ್ದರೆ ಅದು ಲಯನ್ಸ್ ಸಂಸ್ಥೆ. ಅದು ಮೆಲ್ವಿನ್ ಜೋನ್ಸ್ ಅವರು 103 ವರ್ಷಗಳ ಹಿಂದೆ ಪ್ರಾರಂಭಿಸಿದ ನಮ್ಮ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇವತ್ತು ನಾವು 4 ಜನ ಗಣ್ಯರಿಗೆ ಇಲ್ಲಿ ಸನ್ಮಾನ ಮಾಡಿದ್ವಿ. ಅದರಲ್ಲಿ ವಿದ್ಯಾಧರ ಶೆಟ್ಟಿಯವರು ಇರ್ಬೋದು, ಲಕ್ಷ್ಮಣ ಶೆಣೆಯವರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ಸುಧಾಕರ್ ಇರ್ಬೋದು. ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವೆಯನ್ನು ಕೊಡ್ತಾ ಬರ್ತೇವೆ. ಈ ಸೇವಾ ಕಾರ್ಯಕರ್ತರ ಒಂದು ಆಯ್ಕೆ ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ. ತೆರೆಯ ಮರೆಯಲ್ಲಿ ಸೇವೆ ಮಾಡುವಂಥ ಅನೇಕರು ಇದ್ದಾರೆ. ಇನ್ನು ತಮ್ಮ ಫೈಲ್ಗಳನ್ನು ಅಪ್ಲಿಕೇಶನ್ ಕೊಟ್ಟು ಸನ್ಮಾನ ಮಾಡಿಸಿಕೊಳ್ಳುವವರು ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ 4 ಜನ ವಿಶೇಷ ಸೇವೆ ಮಾಡುವಂಥ ಅವರಿಗೆ ಇವತ್ತು ಈ ಸಂಸ್ಥೆ ನನ್ನ ಅಧಿಕೃತ ವಾರ್ಷಿಕ ಭೇಟಿಯ ಸಂದರ್ಭದಲ್ಲಿ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ವಿಶೇಷವಾಗಿ ಛೋಟಾ ಮ್ಯಾಂಗ್ಳೂರ್ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಸಂಸ್ಥೆಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಇವತ್ತು ಅದಮ್ಯ ಚೇತನ ಅನ್ನುವಂಥ ದಿವ್ಯಾಂಗರ ಹಗಲು ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ಸೇವಾ ಚಟುವಟಿಕೆಯನ್ನು ನಾವು ವೀಕ್ಷಿಸಿದೆವು. ಕುತ್ತಾರಿನ ಬಾಲ ಸಂರಕ್ಷಣಾ ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ನಾವು ನೋಡಿದ್ವಿ. ಅದೇ ರೀತಿ ಪಿಲಾರು ಆರೋಗ್ಯ ಕೇಂದ್ರ ಕೊಡುವಂಥ ಈ ಸೇವೆಯನ್ನು ಕೂಡ ನಾವು ನೋಡಿದ್ದೇವೆ. ಇದನ್ನೆಲ್ಲ ನೋಡುವಾಗ ನಿರಂತರವಾಗಿ ನಮ್ಮ ಶಾಶ್ವತ ಯೋಜನೆಗಳು ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರಿಂದ ನಡೆದು ಬರ್ತಾ ಇದೆ ಅನ್ನುವುದಕ್ಕೆ ಇದೆಲ್ಲ ನಿದರ್ಶನಗಳು. ಅದಕ್ಕೋಸ್ಕರ ನಮ್ಮ ರಾಜೇಶ್ ಶಬರಿ ನಮ್ಮ ವಲಯ ಸಲಹೆಗಾರರು, ಅದೇ ರೀತಿ ನಮ್ಮ ಲಕ್ಷ್ಮಣ್ ಪ್ರಭು ಅವರ ಸೇವೆಯನ್ನು ವಿಶೇಷವಾಗಿ ಗುರುತಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯರೇ, ಈಗಾಗಲೇ ನಮ್ಮ ಯೋಧರು ಹೇಳಿದರು, ಸರ್ವೀಸ್ ಬಿಫೋರ್ ಸೆಲ್ಫ್ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಈ ವರ್ಷ ಕೆಲಸ ಮಾಡ್ತಿದ್ವಿ. ಅದೇ ರೀತಿ ರೋಟ್ರಿ ಅವರು ಸರ್ವೀಸ್ ಎಬೌವ್ ಸೆಲ್ಫ್ ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಕೂಡ ನಮ್ಮ ಆರ್ಮಡ್ ಫೋರ್ಸಸ್ಸಿನ ಒಂದು ವಿಚಾರದಲ್ಲಿ ಕೂಡ ಸರ್ವೀಸ್ ಬಿಫೋರ್ ಸೆಲ್ಫ್ ಅನ್ನುವ ವಿಚಾರ ಬರ್ತದೆ. ಅದನ್ನು ನಾನು ಇಂಟರ್ನೆಟ್ಟಲ್ಲಿ ಹುಡುಕಿ ಆ ಒಂದು ಸೇವೆಗೂ ಇದಕ್ಕೆ ಒಂದು ಜಾಯಿಂಟ್ ಮಾಡಿ ಒಂದು ಸೇವೆ ಒಂದು ಸ್ಲೋಗನನ್ನು ಕೊಡುವ ಅನ್ನುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನಡೆದಾಗ ಆ ಒಂದು ನಮ್ಮ ದೇಶವನ್ನೇ ಕಾಯುವಂಥ ಒಂದು ಸೇವಾ ಸಂಸ್ಥೆಯ ನೆನಪು ಕೂಡ ನನಗೆ ಆಗಿತ್ತು. ಇವತ್ತು ನಮ್ಮಲ್ಲಿ ಅನೇಕ ಸೇವಾ ಚಟುವಟಿಕೆಗಳಾಗ್ತಾಯಿದೆ. ಅದರಲ್ಲೂ ನಾವು ಈ ಸಾರಿ ಏಕ್ ಶಾಮ್ ಫೌಜಿ ಕೆ ನಾಮ್ ಅಂಥೇಳಿ ನಾವು 1917ನ ವಾರ್ ವೆಟರನ್ಸಿಗೆ ನಾವು ಒಂದು ಸಂಭ್ರಮವನ್ನು ಆಚರಿಸಿದ್ವಿ. ಅದು ನಿಜಕ್ಕೂ ನಮ್ಮ ಲಯನ್ಸ್ ಜೀವನದಲ್ಲಿ ನೆನಪಿನಲ್ಲಿ ಇಡಬೇಕಾದಂಥ ಒಂದು ಕಾರ್ಯ. ಆ ವಿಶೇಷ ಕಾರ್ಯವನ್ನು ಯೂತ್ ಕ್ಯಾಂಪ್ ಮತ್ತು ಯೂತ್ ಎಕ್ಸ್ಚೇಂಜ್ ಮೂಲಕ ಮಾಡಿದ್ದೇವೆ. ಇನ್ನು ನನಗೆ ಅತ್ಯಂತ ಸಂತಸದ ಒಂದು ಕಾರ್ಯಕ್ರಮ ಇದ್ದರೆ ಅದು ತುಳುನಾಡ ಹಬ್ಬಕ್ಕ ಉತ್ಸವ. ಇವತ್ತು ಹಬ್ಬಕ್ಕ ಮಂಗಳೂರು ಮತ್ತು ಉಳ್ಳಾಲಕ್ಕೆ ಸೀಮಿತವಾಗಿದ್ದರೆ ಅವರ ಪ್ರಚಾರ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಯಾಕೆ ಆಗಿಲ್ಲ ಅಂತ ಹೇಳಿದರೆ, ಅವರನ್ನು ಉಳ್ಳಾಲ ಮತ್ತು ನಮ್ಮ ಮಂಗಳೂರಿಂದ ಆ ಕಡೆಗೆ ಯಾರೂ ಕರ್ಕೊಂಡು ಹೋಗಿಲ್ಲ. ಆ ನಿಟ್ಟಿನಲ್ಲಿ ಲಯನ್ಸ್ ಸೇವಾ ಸಂಸ್ಥೆ ಮೂಡಬಿದ್ರೆಯಲ್ಲಿ ಹಬ್ಬಕ್ಕರ ಹುಟ್ಟು ಸ್ಥಳದಲ್ಲಿ ನಾವು ಲಯನ್ಸ್ ಕಡೆಯಿಂದ ಒಂದು ರಾಣಿ ಹಬ್ಬಕ್ಕ ಉತ್ಸವ ಆಗಬೇಕನ್ನುವಂಥ ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾಗ
ನಮ್ಮ ನಮಿತಾ ಶ್ಯಾಮ್ ಅವರು ಈ ಕ್ಲಬ್ಬಿನ ಸದಸ್ಯರು. ಅವರು ನಮ್ಮ ಒಂದು ಜಿಲ್ಲೆಯ ಒಂದು ಡಿಸ್ಟಿಕ್ ಚೇರ್ಪರ್ಸನ್ ರಾಣಿ ಹಬ್ಬಕ್ಕ ಉತ್ಸವ ಅದರ ಮೂಲಕ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನನಗೂ ಮತ್ತು ಈ ಪರಿಸರಕ್ಕೂ ಒಂದು ಸಣ್ಣ ಸಂಬಂಧ ಇದೆ. ಯಾಕಂತೇಳಿದ್ರೆ 25 ವರ್ಷಗಳ ಹಿಂದೆ ನಾನು ಇದೇ ಏರಿಯಾದಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಬ್ಲಮೊಗರಲ್ಲಿ ಸೇವೆಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಈ ಪೆರ್ಮನ್ನೂರು ತೊಕ್ಕೊಟ್ಟು ಈ ಜಾಗದಲ್ಲಿ ಎಲ್ಲ ನಾನು ಓಡಾಡಿದವ. ಆದ್ದರಿಂದ ಆ ಒಂದು ಸಂಬಂಧವು ಇವತ್ತಿನ ಒಂದು ಈ ವಾರ್ಷಿಕ ಭೇಟಿ, ರಾಣಿ ಹಬ್ಬಕ್ಕ ಉತ್ಸವ ಎಲ್ಲವೂ ನಮಗೆ ಸಂತಸವನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಆತ್ಮೀಯರೇ, ನಾವು ನೋಡುತ್ತಿದ್ದಂತೆ ಕೊರೋನಾ ಬಂತು. ನೋಡುತ್ತಿದ್ದಂತೆ ಕೊರೋನಾ ಮಾಯವಾಗುತ್ತಾ ಬಂತು. ಮತ್ತೆ ನೋಡುತ್ತಿದ್ದಂತೆ ಮತ್ತೆ ತಲೆ ಎತ್ತಿ ಬರುತ್ತಿದೆ ಕೊರೋನಾ. ಆದ್ದರಿಂದ ಎಚ್ಚರಿಕೆಯ ಮಾತು, ಜಾಗ್ರತೆ ಇರಲಿ. ಅಂದ ಮಾತ್ರಕ್ಕೆ ನಾವು ಈ ಸೇವಾ ಸಂಸ್ಥೆಯಲ್ಲಿ ಸದಸ್ಯರಾಗುವವರು ಹಿಂಜರಿಯುವಂಥ ಪ್ರಶ್ನೆಯೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅದು ಸೇವೆಯನ್ನು ಮಾಡಲೇಬೇಕು. ಕೇವಲ ಒಂದು ವಿಚಾರ ನಾನು ತಿಳಿಸ್ತೇನೆ. ಇವತ್ತು ಕೊರೋನಾದಿಂದ ಜೀವಂತವಾಗಿರುವಾಗ ನಾವು ಸೇವೆ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇತ್ತು. ಸತ್ತ ಮೇಲೆಯೂ ಕೂಡ ಸತ್ತ ಶವವನ್ನು ಸುಡಲಿಕ್ಕೆ ಮತ್ತು ದಫನ ಮಾಡಲಿಕ್ಕೆ ಇರುವಂಥ ಆ ಅವಶ್ಯ ಸೇವೆಯೂ ಕೂಡ ನಮ್ಮ ಕೆಲವರಿಗೆ ಸಿಗದೇ ಇರ್ಬೋದು. ಆದರೆ ಲಯನ್ಸ್ ಕ್ಲಬ್ಬಿನ ಚೆನ್ನರಾಯಪಟ್ಟಣದಂಥ ಸದಸ್ಯರು PPE ಕಿಟ್ಟನ್ನು ಧರಿಸುವುದರ ಮೂಲಕ ಆ ಶವ ಸಂಸ್ಕಾರವನ್ನು ಮಾಡಿದ್ದೇ ಆಗಿದ್ದರೆ ಅದು ಲಯನ್ಸ್ ಸಂಸ್ಥೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ನಮ್ಮ ಸುರತ್ಕಲ್ಲಿನ ಒಂದು ಲಯನ್ಸ್ ಸಂಸ್ಥೆ ಒಂದು ರೋಗಿಯನ್ನು ಇಲ್ಲಿಂದ ಮತ್ತೊಂದು ಕಡೆಗೆ ಸ್ಥಳಾಂತರಿಸಗೊಳಿಸಲಿಕ್ಕೆ ಆ್ಯಂಬುಲೆನ್ಸಿನ ಸರ್ವೀಸನ್ನು ಕೊಟ್ಟಿದ್ದಲ್ಲ, ಅದು ನಿಜವಾದ ಸೇವೆ. ಅದೇ ರೀತಿ ನಮ್ಮ ಸಕಲೇಶ್ಪುರದಲ್ಲಿ 2 ತಿಂಗಳ ಮಟ್ಟಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಮ್ಮ ಸೆಕೆಂಡ್ VDG ಸಂಜೀತ್ ಶೆಟ್ಟರು ಕೊಟ್ಟರಲ್ಲ, ಅದೇ ರೀತಿ ಇಲ್ಲಿ ಮಂಗಳೂರಿನಲ್ಲಿ ಗೋವರ್ಧನ್ ಶೆಟ್ಟಿ ಮತ್ತು ನಮ್ಮ ಎಲ್ಲ ಸಂಸ್ಥೆಗಳು ಈ ಒಂದು ಮನೆಗೆ ಬೇಕಾಗುವ ಆಹಾರ ಧಾನ್ಯಗಳನ್ನು, ಹಾಲು, ನೀರು ಅದನ್ನೆಲ್ಲ ಸಪ್ಲೈ ಮಾಡಿ ನಿಜಕ್ಕೂ ನಮ್ಮ ಚರಿತ್ರೆಯಲ್ಲೇ ಇಲ್ಲದಂಥ ಸೇವೆಯನ್ನು ಮಾಡಿ ನಮ್ಮ ಸೇವಾ ಸಂಸ್ಥೆ ನಿಜಕ್ಕೂ ಎಲ್ಲರೂ ಮನೆಯಲ್ಲಿ ಬಂಧಿತರಾಗಿರಲು, ಅವರವರ ಮನೆಯಲ್ಲಿ ಕತ್ತಲಿರಲು, ಅವರವರ ಮನದಲ್ಲಿ ಕತ್ತಲಿರಲು ಬೆಳಕಿನ ಒಂದಂಶವನ್ನು ಸಮಾಜಕ್ಕೆ ಕೊಟ್ಟು ಮಾರ್ಗಕ್ಕೆ ಎಳೆದು ಕೆಲಸ ಮಾಡಿದವರು ನಮ್ಮ ಲಯನ್ಸ್ ಸದಸ್ಯರನ್ನು ಅಂತ ಹೇಳುತ್ತಾ, ಲಯನ್ಸ್ ಸಂಸ್ಥೆಯವರು ಎಲ್ಲರೂ ಪುಣ್ಯವಂತರು. ಯಾಕಂದರೆ ಒಂದಲ್ಲ ರೀತಿಯಲ್ಲಿ ನಾವು ಸೇವೆ ಮಾಡ್ತೇವೆ. ನೀವು ಹಿಂದೆ ಮಾಡಿದ ಪುಣ್ಯ ನಿಮ್ಮ ಮುಂದಿನ ಜನ್ಮಾಂತರಕ್ಕೆ ಅದು ಸಹಕಾರಕ್ಕೆ ಆಗ್ತದಂತೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಮರಿಮಕ್ಕಳಿಗೂ ಕೂಡ ನೀವು ಮಾಡಿದ ಸೇವೆಗೆ ಖಂಡಿತ ಆ ಒಂದು ಆಶೀರ್ವಾದ ಸಿಗ್ತದಂತ ಹೇಳುತ್ತಾ, ಇವತ್ತು ನಮ್ಮ ಸಂಸ್ಥೆಗೆ ಚಂದ್ರಿಕಾ ಅವರು ಹೊಸ ಸದಸ್ಯರಾಗಿ ಸೇರಿಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ. ಚಂದ್ರಿಕಾ ಮೇಡಮ್, ಪ್ಲೀಸ್ ಕಮ್ ಫಾರ್ವರ್ಡ್. ಅವರ ಪ್ರೇರಕರಾದ ಯಾರು ಸ್ಪಾನ್ಸರ್ ಮೇಡಮ್ ಚಂದ್ರಿಕಾ ಅವರೇ, ಲಯನ್ಸ್ ಸಂಸ್ಥೆಯ ಬಗ್ಗೆ ಸ್ವಲ್ಪ ಪರಿಚಯ ಇರ್ಬೋದು ನಿಮಗೆ, ಇದೆಯಾ? 103 ವರ್ಷಗಳ ಭವ್ಯ ಹಿನ್ನೆಲೆ ಇದೆ. ಮೆಲ್ವಿನ್ ಜೋನ್ಸ್ ಅವರು ನಮ್ಮ ಸಂಸ್ಥಾಪಕರು. ಅಮೇರಿಕಾದಲ್ಲಿ ಪ್ರಾರಂಭವಾದ ಸಂಸ್ಥೆ ಆದರೂ ಕೂಡ ವಿ ಥಿಂಕ್ ಗ್ಲೋಬಲಿ ಆ್ಯಂಡ್ ಆ್ಯಕ್ಟ್ ಲೋಕಲಿ ಅಂತ ನಮ್ಮದು ಜಾಗತಿಕ ಚಿಂತನೆ ಇರ್ತದೆ. ಆದರೆ ಪ್ರಾದೇಶಿಕವಾಗಿ ಚೋಟಮಂಗ್ಳೂರು ಕ್ಲಬ್ಬಿನ ಸದಸ್ಯರಂತ ಹೇಳಿದರೆ ಇಲ್ಲಿನ ಆಸುಪಾಸಲ್ಲಿ ನಮಗೆ ಕಾಣುವಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ವೇರ್ ದೆರ್ ಇಸ್ ಎ ನೀಡ್ ದೆರ್ ಇಸ್ ಎ ಲಯನ್ ಅನ್ನುವ ರೀತಿಯಲ್ಲಿ ಈ ಲಯನ್ ಸದಸ್ಯರಾಗಿ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಿಮ್ಮನ್ನು ಚೋಟಮಂಗ್ಳೂರು ಸಂಸ್ಥೆಗೆ ಸದಸ್ಯರಾಗಲಿಕ್ಕೆ ಆಹ್ವಾನ ನೀಡಿದ್ದಾರೆ. ನಿಮಗೆ ಒಂದೇ ಕ್ರೈಟೀರಿಯಾ, ಸೇವೆ ಮಾಡುವಂಥ ಮನೋಭಾವನೆಯನ್ನು ಮನಗಂಡು ನಿಮಗೆ ಆಹ್ವಾನ ಕೊಟ್ಟಿದ್ದಾರೆ. ದಿಸ್ ಮೆಂಬರ್ಶಿಪ್ ಈಸ್ ನಾಟ್ ಬೈ ಅಪ್ಲಿಕೇಶನಿಂದ ಬಂದಿದ್ದಲ್ಲ, ಬೈ ಇನ್ವಿಟೇಷನ್. ಸೊ ಇನ್ವಿಟೇಷನಿಂದ ನಿಮಗೆ ಬಂದಂಥ ಒಂದು ಸದಸ್ಯತನ ಇವತ್ತು ಅತ್ಯಂತ ಶ್ರೇಷ್ಠ ಸೇವಾ ಸಂಸ್ಥೆ ಅಂತ ನಾನು ಈಗಾಗಲೇ ಹೇಳಿದೆ. ಇಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಅದರದೇ ಆದ ವಿಧಿವಿಧಾನಗಳಿದೆ, ಬದ್ಧತೆ ಇದೆ. ಏನಂತ ಹೇಳಿದ್ರೆ ವರ್ಷಕ್ಕೆ $43 ಅಂತಾರಾಷ್ಟ್ರೀಯ ಶುಲ್ಕವನ್ನು ನೀವು ಭರಿಸಬೇಕಾಗ್ತದೆ. ಅದೇ ರೀತಿ ಕ್ಲಬ್ಬಿನ ಸ್ವಲ್ಪ ದೇಣಿಗೆ ಕೊಡಬೇಕಾಗ್ತದೆ. ಸುಮಾರಾಗಿ
10,000 ರೂಪಾಯಿಗಳನ್ನು ನೀವು ಒಂದು ವರ್ಷಕ್ಕೆ ಈ ಸೇವಾ ಸಂಸ್ಥೆಯ ಮೂಲಕ ಸದಸ್ಯತನದ ಮೂಲಕ ಮೀಸಲಾಗಿಡಬೇಕಾಗ್ತದೆ. ಮೀಸಲಂತ ಹೇಳಿದರೆ ಈ ಕೊಡುವಂಥ 4,500 ನಾವು ಅಂತಾರಾಷ್ಟ್ರೀಯ ಸಂಸ್ಥೆಗೆ ನಾವು ಶುಲ್ಕವಾಗಿ ಕಳಿಸ್ತೇವೆ. ಇನ್ನು ಇಲ್ಲಿ ಸೇವಾ ಚಟುವಟಿಕೆ ಆಗ್ತದೆ. ಇದು ಒಬ್ಬೊಬ್ಬರು ಮಾಡುವ ಸೇವೆ ಅಲ್ಲ, ನಮ್ಮದು ಸೇವಾ ಸಂಸ್ಥೆ, ಚಾರಿಟಿ ಸಂಸ್ಥೆ ಅಲ್ಲ. ಇಲ್ಲಿ ಗಂಟೇನಿಲ್ಲ ನಾವು ತೆಗೆದು ಹೀಗೆ ದಾನ ಮಾಡಲಿಕ್ಕೆ. ನಮ್ಮದೇ ಆದ ಒಂದು ಉಳಿಕೆಯಲ್ಲಿ ಒಂದಂಶವನ್ನು ಸೇರಿಸಿ ನಾವು ಇನ್ನೊಬ್ಬರಿಗೆ ಕೊಡುವಂಥದ್ದು. ಇವತ್ತು 10,000 ರೂಪಾಯಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಬೇಜಾರು ನಿಮಗೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ನೀವು ನಿಮ್ಮನ್ನು ಈ ಕ್ಲಬ್ಬಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ, ಸೇವಾ ಚಟುವಟಿಕೆಗಳನ್ನು ಮಾಡಿದಾಗ, ಯು ಲವ್ ದ ಆರ್ಟ್ ಆಫ್ ಗಿವಿಂಗ್. ಆರ್ಟ್ ಆಫ್ ಲಿವಿಂಗ್ ಬೇರೆ, ಆರ್ಟ್ ಆಫ್ ಗಿವಿಂಗ್ ಬೇರೆ. ನೀವು ಕೊಟ್ಟದ್ರಲ್ಲಿ ಖಂಡಿತ ನಿಮಗೆ ಬೇಜಾರಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯ ಸದಸ್ಯರಾಗಲಿಕ್ಕೆ ನೀವು ಬದ್ಧರಾಗಿದ್ದರೆ, ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿಕ್ಕೆ ಬದ್ಧರಾಗಿದ್ದರೆ, ಮತ್ತು ಇಲ್ಲಿ ಹರಿಣಾಕ್ಷಿಯವರು ಹೇಗೆ ಅಧ್ಯಕ್ಷರಾಗಿ ಇಲ್ಲಿ ಕೂತಿದ್ದಾರೋ ಅಂಥ ಒಂದು ಜಾಗಕ್ಕೆ ಮುಂದಿನ ದಿನಗಳಲ್ಲಿ ನಾಯಕತ್ವದಲ್ಲಿ ಮುಂದೆ ಬಂದು ಕುಳಿತುಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಈ ಎಲ್ಲ ವಿಷಯಗಳಿಗೆ ನೀವು ಬದ್ಧರಾಗಿದ್ದರೆ ರೈಸ್ ಯುವರ್ ರೈಟ್ ಹ್ಯಾಂಡ್. ಈ ದಿನದಿಂದ ಲಯನ್ ಚಂದ್ರಿಕಾ ಅಂತ ನಿಮ್ಮನ್ನು ಕರೆಯಲ್ಪಡ್ತಾರೆ. ಆ ಮೂಲಕ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಉತ್ತಮವಾಗಿ ಈ ಕ್ಲಬ್ಬಿಗೆ ಹೊಸ ನಾಯಕತ್ವ ಬೇಕಾಗಿದೆ. ಯುವಕರು ಬೇಕಾಗಿದ್ದಾರೆ, ಯುವತಿಯರು ಬೇಕಾಗಿದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಕರೆಯಂತೆ ಲಯನ್ ಸಂಸ್ಥೆಯಲ್ಲಿ 50% ಮಹಿಳೆಯರು, 50% ಮಹಿಳೆಯರು ಇರಬೇಕು. ಆ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ನಮ್ಮ ಮುಖ್ಯ ವಾಹಿನಿಯಲ್ಲಿ ಬರಬೇಕು. ಅದಕ್ಕೆ ನೀವು ಒಂದು ಮುನ್ನುಡಿಯನ್ನು ಬರೆದಿದ್ದೀರಿ. ಮುಂದಿನ ದಿನಗಳಲ್ಲಿ ನಾಯಕಿಯಾಗಿ ನೀವು ಮೂಡಿ ಬರಬೇಕನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಮ್ಮ ಸತೀಶ್ ಭಂಡಾರಿಯವರು ನಿಮ್ಮನ್ನು ಗುರುತಿಸಿ ಅವರು ಕೂಡ ನಿಮ್ಮನ್ನು ಉತ್ತಮ ಸದಸ್ಯನಾಗಲಿಕ್ಕೆ ಮಾಡಲು ಎಲ್ಲ ರೀತಿಯಲ್ಲಿ ನೀವು ನಿಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಿದ್ದರೆ ನಿಮ್ಮ ಬಲಗೈನೆತ್ತು ಒಪ್ಪಿಗೆ ಸೂಚಿಸಿ. ಥ್ಯಾಂಕ್ ಯು. ಈ ಮೂಲಕ ಲಯನ್ ಚಂದ್ರಿಕಾ ಅವರು ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ನೂತನ ಸದಸ್ಯೆಯಾಗಿ ಅವರನ್ನು ಸೇರ್ಪಡೆಗೊಳಿಸಿದ್ದೇವೆ ಅಂತ ಹೇಳಿ ಎಲ್ಲರೂ ಕೈ ಚಪ್ಪಾಳೆಯನ್ನು ಕೊಡುವುದರ ಮೂಲಕ ಅವರಿಗೆ ಉತ್ತಮವಾದ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಅಧ್ಯಕ್ಷರು ಒಂದು ಜಿಲ್ಲೆಯ ಪಿನ್ನನ್ನು ಅವರಿಗೆ ತೊಡಿಸುವುದರ ಮೂಲಕ ಚಂದ್ರಿಕಾ ಸ್ವೀಕರಿಸಬೇಕು. ಅತ್ಯಂತ ಮೆಚ್ಚುಗೆ ಮಾತಿನೊಂದಿಗೆ ವಿಭಿನ್ನವಾಗಿ ಪರಿಚಯಿಸಿದ ವಿದ್ಯಾಧರ್ ಶೆಟ್ಟಿಯವರ ಉದಾರತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಒಂದು ಸಂಸ್ಥೆಯ ಮಹಿಳಾ ನಾಯಕಿ ಹರಿಣಾಕ್ಷಿಯವರು ಉತ್ತಮವಾಗಿ ಈ ವರ್ಷ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಮಲ್ಲಿಕಾ ಭಂಡಾರಿಯವರು, ಸಂದೀಪ್ ಅವರು ಎಲ್ಲರೂ ಅದೇ ರೀತಿ ನಮ್ಮ ಲಿಯೋ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪ್ರಣಮಿ ಮತ್ತು ಅವರ ತಂಡಕ್ಕೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ಕೊಟ್ಟಂಥ ಆತಿಥ್ಯಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿಯೂ ಕೂಡ ಇಲ್ಲಿ ಯಾವ ರೀತಿಯ ನಾಯಕತ್ವದ ಕೊರತೆಯಾದಾಗ ಅದಕ್ಕೆ ಬೇಕಾಗುವಂಥ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳು ಖಂಡಿತವಾಗಿ ನಾವು ಕರೆದಾಗ ಬಂದು ಅದನ್ನು ನಡೆಸ್ಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳುತ್ತಾ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಲಯನ್ಸ್. Good afternoon, everybody. Lions and Leo Club, Chota Mangalore, District 317D, Region 2, Zone 2. Lion Dr. Geeta Prakash, PMJF, District Governor 317D, and Lion Dr. Gayatri Geeta Prakash, First Lady of the district. Whereas we, the members of Lions Club Chota Mangalore, appreciate the service and outstanding leadership so generously and unselfishly provided to our District 317D by Lions District Governor, Lion Geeta Prakash, PMJF, and the sacrifices he is making during the year in fulfilling the manifold duties of his office. And whereas we wish to assure him of our loyalty
and cooperation in his programs to maintain and promote Lionism in the district 317D. Therefore, be it resolved that we express to him our appreciation in the form of this resolution and pledge our loyal support to his efforts to make this year's administration an outstanding one in the history of our district. Signed on 24/3/2021, President Lion Harinashi V. Kolya, Secretary Lion Malliga S. Bandari, Treasurer Lion Sandeep Mahale, and all the members of Lions and Leo clubs of Chota Mangalore. ಇದೀಗ ನಮ್ಮ ಕ್ಲಬ್ಬಿನ ಪರವಾಗಿ ನಮ್ಮ ರಾಜ್ಯಪಾಲರಿಗೆ ಗೌರವದ ಒಂದು ಸ್ಮರಣಿಕೆಯನ್ನು ಹಾಗೂ ಹಾರ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ನ ಪರವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರಾಗಿ 1 ವರ್ಷದ ತಿರುಗಾಟದ ಸರಿಸುಮಾರು ಮುಕ್ಕಾಲಾಂಶವನ್ನು ಯಶಸ್ವಿಯಾಗಿ ಪೂರೈಸಿ ನಮ್ಮ ಕ್ಲಬ್ಬಿಗೆ ಅಧಿಕೃತ ಭೇಟಿ ನೀಡಿ ಮಾರ್ಗದರ್ಶನ ನೀಡುತ್ತಿರುವಂತಹ ಲಯನ್ ಡಾಕ್ಟರ್ PMJF ಗೀತಾ ಪ್ರಕಾಶ್ ಮತ್ತು ಡಾಕ್ಟರ್ ಲಯನ್ ಗಾಯತ್ರಿ ಗೀತಾ ಪ್ರಕಾಶ್ ದಂಪತಿಗಳಿಗೆ ನಮ್ಮ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಪರವಾಗಿ ಆತ್ಮೀಯವಾದ ಅಭಿಮಾನದ ಅಭಿನಂದನೆಗಳು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಿ ಅವರ ಯಶಸ್ವಿ ಕಾರ್ಯಕ್ರಮ ಮತ್ತಷ್ಟು ನಿರಂತರವಾಗಿ ಮುಂದುವರಿಯಲಿ. ಲಯನ್ಸ್ ಕ್ಲಬ್ಬಿನ ಮೂಲಕವಾಗಿ ಅವರು ಜಿಲ್ಲಾ ಸಂಪುಟದಿಂದ ಮಲ್ಟಿಪಲ್ ಸಂಪುಟಕ್ಕೆ, ಅದರಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಯುವಂತಹ ಅವಕಾಶಗಳು ಅವರ ಬದುಕಿನಲ್ಲಿ ಒದಗಿ ಬರಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಅವರಿಗೆ ಶುಭಾಶಯದ ಅಭಿನಂದನೆಗಳು, ಅಭಿವಂದನೆಗಳು. ಸಭಾಧ್ಯಕ್ಷರು ನಮ್ಮ ಆತ್ಮೀಯ ಅರಿನಾಕ್ಷಿ ಟೀಚರ್, ಲಿಯೋ ಪ್ರೆಸಿಡೆಂಟ್ ಲಿಯೋ ಪ್ರಣವಿ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಗೀತ್ ಪ್ರಕಾಶ್, ಪ್ರಥಮ ಮಹಿಳೆ ಗಾಯತ್ರಿ ಮೇಡಮ್, ವೇದಿಕೆಯಲ್ಲಿರುವ ಎಲ್ಲ ಲಯನ್ ಲೀಡರ್ಗಳೇ, ನೆರೆದಿರುವ ಆತ್ಮೀಯರೇ ನಮಸ್ತೆ. ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಬೆಳಗ್ಗೆಯಿಂದ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ, ಇಲ್ಲಿ ಕೂಡ ಅನೇಕ ಸೇವಾ ಕಾರ್ಯಕ್ರಮಗಳು ಮಾಡುವುದರ ಮುಖಾಂತರ ಲಯನ್ ಚಂದ್ರಿಕರ್ ಅವರನ್ನು ಹೊಸ ಸದಸ್ಯರಾಗಿ ಸೇರ್ಪಡೆಗೊಳಿಸುವ ಮುಖಾಂತರ 4 ಮಂದಿ ಸಾಧಕರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ. ಇದಕ್ಕೋಸ್ಕರ ಬಂದಿರುವ ನಿಮ್ಮೆಲ್ಲರ ಪರವಾಗಿ ಕ್ಲಬ್ಬಿನ ಅಧ್ಯಕ್ಷರಾದ ನಮ್ಮ ಅರಿನಾಕ್ಷಿ ಟೀಚರಿಗೆ, ಕಾರ್ಯದರ್ಶಿ ಮಲ್ಲಿಕಾ ಭಂಡಾರಿ ಮೇಡಮ್ ಹಾಗೂ ಟ್ರೆಜರರ್ ಸಂದೀಪ್ ಮಹಾಲೆ ಹಾಗೂ ಈ ಕ್ಲಬ್ಬಿನ ಸರ್ವ ಸದಸ್ಯರಿಗೆ ಅಭಿನಂದನೆಗಳು. ಇದೇ ರೀತಿ ನಮ್ಮ ಈ ಕ್ಲಬ್ಬಿನಿಂದ ನಮ್ಮ ಡಿಸ್ಟ್ರಿಕ್ಕಿಗೆ, ಡಿಸ್ಟ್ರಿಕ್ಟ್ನ ಕ್ಯಾಬಿನೆಟ್ಗೆ ವಿಶೇಷವಾಗಿ ಸೇವೆ ಸಲ್ಲಿಸಿದ್ದಾರೆ. ಟೈಮ್ ಮ್ಯಾನೇಜ್ಮೆಂಟಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಅತ್ಯಂತ ಶಿಸ್ತಿನ ಸಿಪಾಯಿ KC ನಾರಾಯಣನ್ ಸರ್, ಇಡೀ ಡಿಸ್ಟ್ರಿಕ್ಕಲ್ಲೇ ಚೋಟಮಂಗಳೂರು ಕ್ಲಬ್ಬನ್ನು ಪ್ರತಿನಿಧಿಸಿರುವ ನಮ್ಮ ಸತೀಶ್ ಭಂಡಾರಿ ಅವರಾಗಿರ್ಬೋದು, ನಮ್ಮ ಅತ್ಯಂತ ಡೈನಾಮಿಕ್ ನಾಯಕಿ ಮೇಡಮ್ ನಮಿತಾ ಶಾಮ್ರವರಾಗಿರ್ಬೋದು, ನಮ್ಮ ಸಪ್ನಾ ಹರೀಶ್ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಅನ್ನದಾತರೆ ಅಂತ ಹೇಳ್ಬೋದು ನಮ್ಮ ಝೋನ್ ಅಡ್ವೈಸರ್ ರಾಜೇಶ್ ಸರ್, ನಿಮಗೂ ನನ್ನ ಅಭಿನಂದನೆಗಳು. ನಾನು ಹೆಚ್ಚಾಗಿ ಕಾರ್ಯಕ್ರಮಗಳು ಹೇಳ್ತಾ ಇದ್ದೇನೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಶೆಡ್ಯೂಲ್ ನೋಡುವಾಗ ಈ ರಾಜಕೀಯ ಪುಡಾರಿಗಳಿಗಿಂತ ಜಾಸ್ತಿ ಬ್ಯುಸಿ ಇರುವ ವ್ಯಕ್ತಿ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ. ಆವಾಗ ಅವರು ಖಾಲಿ ಮುಗುಳ್ನಾಗ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅವರ ಮೇಲೆ ಸಂದೇಹ ಬರಲಿಕ್ಕೆ ಶುರುವಾಗಿದೆ. ಯಾಕೆಂದರೆ ನಿನ್ನೆ ರಾತ್ರಿ 11:30 ಗಂಟೆಗೆ ನಾವು ಹಾಸನದ ಆಲೂರಲ್ಲಿ
ಅವರು ಊಟ ಮಾಡಿ ಈ ಕಡೆ ಬಂದರು. ಬೆಳಿಗ್ಗೆ 3:30 ಗಂಟೆಗೆ ಅವರ ಮನೆ ತಲುಪಿದರು. 8:30 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪಾಂಡೇಶ್ವರ ಕ್ಲಬ್ಬಿಗೆ ಹೋಗ್ಲಿಕ್ಕಿದೆ. ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ನಮ್ಮ ಪಾಂಡೇಶ್ವರ ಕ್ಲಬ್ಬಿನ ಅಧ್ಯಕ್ಷರಾದ ಗ್ರೆಗರಿ ಹಾಗೂ ತಂಡದವರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಯಾವಾಗ ಮಲಗ್ತಾರೆ, ಯಾವಾಗ ಹಾಸ್ಪಿಟಲ್ಗೆ ಹೋಗ್ತಾರೆ, ಯಾವಾಗ ಅವರ ಪರ್ಸನಲ್ ಕೆಲಸ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಆದರೆ ಲಯನ್ಸಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಸರ್, ನಿಮಗೂ ಗಾಯತ್ರಿ ಮೇಡಮ್ರವರಿಗೆ ನನ್ನ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ಶೋಭಾ ಭಾಸ್ಕರ್ ನಾವು ಹೇಳಿದರು, ಸುಡು ಬಿಸಿಲಿನ ಬಿಸಿ ಇದೆ, ಕೊರೋನಾದ ಬಿಸಿ ಇದೆ. ಮೇಡಮ್, ಈ ಎರಡು ಬಿಸಿಗಳ ನಡುವೆ ನಮ್ಮ ಲಯನ್ಸ್ನ ಇಲೆಕ್ಷನ್ನ ಬಿಸಿ ಕೂಡ ಉಂಟು. ಏಪ್ರಿಲ್ 10 ಮತ್ತು 11ರಂದು ನಮ್ಮ ಜಿಲ್ಲೆಯ ಕನ್ವೆನ್ಷನ್ ಮತ್ತು ಇಲೆಕ್ಷನ್ ನಡೆಯಲಿದೆ. ಆತ್ಮೀಯ ಲಯನ್ಸ್ ಬಂಧುಗಳೇ, ನೀವೆಲ್ಲರೂ ಬಂದು ನಿಮ್ಮ ಮತಗಳನ್ನು ನನಗೆ ನೀಡಿ ನನ್ನನ್ನು ನಮ್ಮ ಜಿಲ್ಲೆಯ ಮುಂದಿನ ಸೆಕೆಂಡ್ VDJಗೆ ಆಯ್ಕೆ ಮಾಡಬೇಕಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಂದಿರುವ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿ ಲಯನಿಸಮ್. ಎಲ್ಲರಿಗೂ ನಮಸ್ಕಾರ. ಚೋಟಮಂಗಳೂರು ಕ್ಲಬ್ಬಿನ ಅಧ್ಯಕ್ಷರಾದ ಹಿರಣಾಕ್ಷಿ ಅವರೇ ಹಾಗೂ ಇವತ್ತಿನ ಮುಖ್ಯ ಅತಿಥಿಯಾದಂಥ ನಮ್ಮ ಜಿಲ್ಲಾ ರಾಜ್ಯಪಾಲರು ಗೀತ್ ಪ್ರಕಾಶ್ ಅವರೇ, ಗಾಯತ್ರಿ ಗೀತ್ ಪ್ರಕಾಶ್ ಅವರೇ ಹಾಗೂ ನೆರೆದಿರತಕ್ಕಂಥ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ನಾಯಕರುಗಳೇ, ಸಮಯದ ಅಭಾವ ಭಾಳಷ್ಟು ಮೀರಿದೆ. 1993ರಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರಿನಿಂದ ಪ್ರಾರಂಭವಾದ ಈ 27 ಸದಸ್ಯರ ಸಾರ್ಥಕ ಸೇವೆಯೊಂದಿಗೆ ತನ್ನದೇ ಆದ ಹೆಸರನ್ನು ಮಾಡಿದೆ. ಬಾಲಕೃಷ್ಣ ಶೆಟ್ಟಿಯವರು ಸ್ಥಾಪಕ ಅಧ್ಯಕ್ಷರಾಗಿ ಮುಂದುವರಿಯುತ್ತಿರುವುದು ಬಹಳಷ್ಟು ಸಂತೋಷದ ವಿಷಯ. ಹಾಗೆ ಇವತ್ತು ಕ್ಲಬ್ಬಿನ ಅಧ್ಯಕ್ಷೆ ಹರಿಣಾಕ್ಷಿಯವರ ಹಿರಿಯ ಸದಸ್ಯ ಮಲ್ಲಿಕಾ ಭಂಡಾರಿಯವರು, ಕಾರ್ಯದರ್ಶಿ ಸಂದೀಪ್ ಅವರು, ಖಜಾಂಜಿಯವರು ಹಾಗೂ ಉತ್ತಮ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಚಟುವಟಿಕೆಯಲ್ಲಿ ಸೇವಾ ಮನೋಭಾವನೆಯೊಂದಿಗೆ ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಇವತ್ತು ಲೇಡಿ ಲಯನ್ ಆಗಿ ಹರಿಣಾಕ್ಷಿ ಅವರ ತಂಡದವರು ಮಾಡಿ ತೋರಿಸಿದ್ದಾರೆ. ಇದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು 4 ಜನರ ಸನ್ಮಾನ ಮಾಡಿರೋದು ಸಹ ಒಂದು ಶ್ಲಾಘನೀಯ. ಈ ಕ್ಲಬ್ಬಿನಲ್ಲಿ ಯಾವ ವರ್ಷವೂ ಸನ್ಮಾನ ಕಾರ್ಯಕ್ರಮ ಇದ್ದೇ ಇರುತ್ತೆ. ನಾನು ನೋಡಿದಾಗಲೇ 19 ವರ್ಷದಿಂದ ನೋಡ್ತಾ ಇದ್ದೇನೆ ಈ ಕ್ಲಬ್ಬನ್ನು. ಭಾಳಷ್ಟು ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿ ಆ ಕ್ಲಬ್ಬನ್ನು ಉಳಿಸಿ ಬೆಳೆಸ್ಕೊಂಡು ಬರುವಂಥ ಒಂದು ಶ್ಲಾಘನೀಯವಾದ ಕ್ಲಬ್ಬು ಮತ್ತು ಮುಂದುವರಿಯುವುದು. ಇದರ ಸದಸ್ಯರು ಬಂದು ಹೋದರೂ ಸಹ ಆ ಸದಸ್ಯರು ಅಷ್ಟರ ಮಟ್ಟಿಗೆ ಇರ್ತಾರೆ. ಹಾಗೆ ಇವತ್ತು ಒಂದು ನ್ಯೂ ಮೆಂಬರನ್ನು ಸಹ ಈ ಕ್ಲಬ್ಬಿಗೆ ಸೇರಿಸಿದ್ದಾರೆ. ಹಾಗೆ ಮೆಂಬರ್ಶಿಪ್ಪನ್ನು ಸ್ವಲ್ಪ ಇಂಪ್ರೂವ್ ಮಾಡಿದರೆ ನೀವು ಈ ಕ್ಲಬ್ಬು ಇನ್ನೂ ಉನ್ನತ ಉತ್ತುಂಗಕ್ಕೆ ಏರ್ತದೆ ಅಂತ ಹೇಳ್ತಾ ಈ ಜಿಲ್ಲೆಯಲ್ಲಿ ಒಂದು ಸದಸ್ಯತ್ವ ಹೆಚ್ಚಾಗಿ ರಾರಾಜಿಸಲಿ ಎಂದು ನಿಮ್ಮ ಕ್ಲಬ್ಬನ್ನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಈ ಕ್ಲಬ್ಬಿನಲ್ಲಿ ಇರುವ ಎಲ್ಲ ಕಿರಿಯ ಸದಸ್ಯರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ರಾಜ್ಯಪಾಲರು ಇವತ್ತು ನಿಮಗೆ ಶುಭಾಶಯಗಳು. ದಿನ ಬಿಡದೆ ಪ್ರತಿದಿನವೂ ನೀವು ಈ ಕ್ಲಬ್ಬು ಭೇಟಿಯಲ್ಲಿ ತಲ್ಲೀನರಾಗಿದ್ದೀರಾ. ಮಾತ್ರವಲ್ಲ, ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲರೊಂದಿಗೆ ಬೆರೆಯುತ್ತಿರುವುದು ನಿಮ್ಮ ಯುಕ್ತಿತ್ವಕ್ಕೆ ಶೋಭೆ ತಂದಿದೆ. ಈ ಯೋಜನೆ ಮತ್ತು ಯೋಚನೆಗಳ ದಯೆಯಲ್ಲಿ ನಿಮ್ಮ ಹಲವಾರು ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ನಡೆಯುತ್ತಾ ಇದೆ. ಇನ್ನೂ ಸಹ ಒಳ್ಳೆಯ ಕಾರ್ಯಕ್ರಮ ನಡೆಯಲಿ ಎಂದು ಹಾರೈಸುತ್ತಾ ನಿಮಗೆ ಶುಭವನ್ನು ಹಾರೈಸ್ತೇನೆ. ಅಭಿನಂದನೆ ನಮ್ಮ ಗವರ್ನರ್ಗೆ. ಪ್ರೀತಿಯ ಲಯನ್ಸ್ ಬಂಧುಗಳೇ, ಏಪ್ರಿಲ್ 11ರಂದು ನಡೆಯುವ ಚುನಾವಣೆಯಲ್ಲಿ ಈ ವರ್ಷ ನಾನು ಭಾರತಿ BM ಮಿಲಾಗ್ರಸ್ ಕ್ಲಬ್ಬಿನ ಮಿಲಾಗ್ರಸ್ಸಿನ ಕ್ಲಬ್ಬಿನ ಕ್ಯಾಂಡಿಡೇಟ್ ಆಗಿ ಇವತ್ತು ಸುಮಾರು 15 ದಿವಸ, ಜಿಲ್ಲೆಗೆ ಇನ್ನು ಬರೀ 15 ದಿವಸ ಇದೆ. ಆ 15 ದಿವಸದಲ್ಲಿ ಹೊಸ ನಾಯಕರನ್ನು ಮೂಡಿಸುವ ಈ ಒಂದು ಕ್ಲಬ್ಬಿನ ಸದಸ್ಯರಾಗಿ ನಾನು ಭಾರತಿ BM 2ನೇ ಉಪರಾಜ್ಯಪಾಲರಾಗಿ ಈ ಸ್ಪರ್ಧೆಗೆ ಸ್ಪರ್ಧಿಸುತ್ತಿದ್ದೇನೆ. ಈಗ ಅತ್ಯುತ್ತಮವಾದ 19 ವರ್ಷದಿಂದ ನಾನು ಸಮಾಜ ಸೇವೆಯನ್ನು ಮಾಡಿ ಸಮಾಜದ ಸೇವೆ 19 ವರ್ಷ ಜಿಲ್ಲೆಗೆ ಹಾಗೂ ಕ್ಲಬ್ಬಿಗೆ ದುಡಿದವಳು. ನಿಮ್ಮ ಒಂದು ಮತವನ್ನು ನನ್ನ ಕನಸಾಗಿ ಮಾಡುತ್ತದೆ. ನಿಮ್ಮ ಪ್ರೀತಿಯ ಅಮೂಲ್ಯವಾದ ಮತವನ್ನು ನನಗೆ ಕೊಡಬೇಕೆಂದು ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ನಿಮ್ಮ ಪ್ರೀತಿಯ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಏಕೆಂದರೆ ಲಯನ್ಸ್ ಸಂಸ್ಥೆ ಈ ಜಿಲ್ಲೆಗೆ ಕಾಲಿಟ್ಟು ಸುಮಾರು 61 ವರ್ಷ ಕಳೆದಿದೆ. ಇಷ್ಟರವರೆಗೆ
ಎರಡು ಲೇಡಿ ಲೈನಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಆದರೆ ನೀವು ನಮಗೆ ಒಮ್ಮೆ ಚಾನ್ಸ್ ಕೊಟ್ಟು ನೋಡಿ, ಒಂದು ಅವಕಾಶ ಕೊಟ್ಟು ನೋಡಿ, ನಾನು ನಿಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತೇನೆ ಎಂದು ಆಶೀರ್ವಾದಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಪ್ರಶಂಸನೀಯ ಮಾತುಗಳಿಗೆ ವಂದನೆಗಳು ಮೇಡಮ್, ಹಾಗೂ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೂ ಇದು ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರಿಗೆ ನನ್ನ ಸಹಾಯಸ್ಥವಾಗಿ ಇದನ್ನು ಓನ್ಲಿ ಫಾರ್ ಸರ್ವಿಸ್ ಆ್ಯಕ್ಟಿವಿಟೀಸಿಗೇ ಬಳಸಬೇಕು ಅಂತ ಹೇಳುತ್ತಾ ಪ್ರೆಸಿಡೆಂಟ್ ಹಿರಣಾಕ್ಷಿ ಅವರು, ಸೆಕ್ರೆಟರಿ ಅವರು ಬಂದು ಈ ಒಂದು ಚೆಕ್ಕನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕ್ಲಬ್ಬಿನ ವತಿಯಿಂದ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರೆಸಿಡೆಂಟ್ ಹರಿಣಾಕ್ಷಿ ಅವರು, ಲಯನ್ ಹರಿಣಾಕ್ಷಿ. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಿಂದ ಲಯನ್ಸ್ ಚೋಟಾ ಮ್ಯಾಂಗ್ಳೂರಿನ ಸದಸ್ಯರಿಗೆ ಕೆಲವು ಅವಾರ್ಡ್ಗಳು ಬಂದಿರ್ತದೆ. ಅದನ್ನು ಆದಷ್ಟು ಬೇಗ ಬಂದು ಸ್ವೀಕರಿಸಬೇಕು. ಬಾಲಕೃಷ್ಣ ಶೆಟ್ಟಿ, ಹರೀಶ್ ಕುಮಾರ್ ಉಳ್ಳಾಲ್ ಅವರಿಗೆ ಗೋಲ್ಡ್ ಸೆಂಟಿನಿಯಲ್ ಅವಾರ್ಡ್ ಬಂದಿರ್ತದೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ. ಅವರು ಬಂದು ಸ್ವೀಕರಿಸಬೇಕು. ಅದರ ಜೊತೆಗೆ ರವಿವರ್ಮ ಆಳ್ವರಿಗೆ 30 ವರ್ಷದ ಶೆವರಾನ್ ಪಿನ್ ಬಂದಿರ್ತದೆ. ಲಯನ್ ರಾಮಚಂದ್ರ ಅವರಿಗೆ 25 ವರ್ಷದ ಶೆವರಾನ್ ಪಿನ್ ಬಂದಿರ್ತದೆ. ಹರೀಶ್ ಉಳ್ಳಾಲ್ ಅವರಿಗೆ ಈ ಗೋಲ್ಡ್ ಸೆಂಟಿನಿಯಲ್ ಅವಾರ್ಡ್. ಥ್ಯಾಂಕ್ ಯು ಸರ್. ಅದೇ ರೀತಿ ಲಕ್ಷ್ಮಣ್ ಶೆಣೆಯವರು ಮುಂದೆ ಬರಬೇಕು. ಅವರಿಗೆ 20 ವರ್ಷಗಳ ಸೇವೆಗಾಗಿ ಮೊನಾಕ್ ಶೆವರಾನ್ ಪಿನ್ ಬಂದಿರ್ತದೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಆನ್ ಯುವರ್ ಮೈಲ್ಸ್ಟೋನ್. ಐ ವಿಶ್ ಯು ಮೆನಿ ಮೋರ್ ಹೆಲ್ದಿ ಆ್ಯಂಡ್ ಹ್ಯಾಪಿ ಇಯರ್ಸ್ ಟು ಕಂಟಿನ್ಯೂ ಯುವರ್ ಪರ್ಸನಲ್ ಕಮಿಟ್ಮೆಂಟ್ ಟು ಸರ್ವಿಸ್. ಅದೇ ರೀತಿ ಶೋಭಾ ಭಾಸ್ಕರನವರು ವೇದಿಕೆ ಬರಬೇಕು. ಸುಮಾರು 15 ವರ್ಷಗಳ ಸುದೀರ್ಘ ಸೇವೆಗಾಗಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಈ ಶೆವರಾನ್ ಪಿನ್ ಬಂದಿರ್ತದೆ, ಅದನ್ನು ಅವರು ಸ್ವೀಕರಿಸಬೇಕು. ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿ ಚೋಟಾ ಮ್ಯಾಂಗ್ಳೂರಿನ ಹೆಸರನ್ನು ಅತ್ಯಂತ ಜಿಲ್ಲೆಯಲ್ಲಿ ತೋರಿಸಿಕೊಟ್ಟವರು ಶೋಭಾ ಭಾಸ್ಕರನವರು. ಅದೇ ರೀತಿ ಅದೇ ರೀತಿ ಕ್ಲಬ್ಬಿಗೆ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಬಂದಿರ್ತದೆ. ಕಳೆದ ವರ್ಷದ ಅಧ್ಯಕ್ಷರ ಸಾಧನೆ ಮತ್ತು ಈ ವರ್ಷದ ಅಧ್ಯಕ್ಷರಿಗೆ ಜೊತೆಯಾಗಿ ಈ ಒಂದು ಶೆವರಾನ್ ಈ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಪಿನ್ನು ಬಂದಿರ್ತದೆ, ಅದನ್ನು ಅವರ ಅಧ್ಯಕ್ಷರು ಸ್ವೀಕರಿಸಬೇಕು. ಇನ್ನು ಕೊನೆಯದಾಗಿ ಸತೀಶ್ ಭಂಡಾರಿ ಅವರು ಯಾರು ಮಾಡದಂಥ ಅದ್ವಿತೀಯ ಕೆಲಸವನ್ನು ಮಾಡಿದ್ದಾರೆ. ಅವರ ಲಯನ್ಸ್ ಜೀವನದಲ್ಲಿ 25 ಹೊಸ ಸದಸ್ಯರನ್ನು ಸೇರಿಸುವುದರ ಮೂಲಕ ಸೀನಿಯರ್ ಮಾಸ್ಟರ್ ಕೀ ಮತ್ತು ಮೆಡಲಿಯನ್ನವನ್ನು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕಳಿಸಿಕೊಟ್ಟಿದ್ದಾರೆ. ಈ ವಿಶೇಷ ಮೆಡಲನ್ನು ಅವರಿಗೆ ಕೊಡಲಿಕ್ಕೆ ನಾನು ಅತ್ಯಂತ ಒಂದು ವಿಶೇಷವಾದ ಪಿನ್ನನ್ನು ಕೊಡುವುದರ ಮೂಲಕ ಪ್ರಥಮ ಮಹಿಳೆ, ಜಿಲ್ಲೆಯ ಪ್ರಥಮ ಮಹಿಳೆ ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಅವರು ಮುಂದೆ ಬರಬೇಕು. ಸಂದೀಪ್ ಅವರು ಕೂಡ ಮುಂದಕ್ಕೆ ಬರಬೇಕು. ನಮ್ಮ ಜಿಲ್ಲಾ ಕ್ಯಾಬಿನೆಟಲ್ಲಿರುವಂಥ ನವಿತಾ ಶ್ಯಾಮ್ ಅವರು, ನಾರಾಯಣನವರು, ಸರ್ ನಾರಾಯಣ್ ಸರ್ ಪ್ಲೀಸ್ ಕಮ್ ಫಾರ್ವರ್ಡ್ ಟು ರಿಸೀವ್ ಎ ಆನರ್ ಫ್ರಮ್ ದ ಡಿಸ್ಟ್ರಿಕ್ಟ್. ಅದೇ ರೀತಿ ರಾಜೇಶ್ ಒಂದು ನಿಮಿಷ ನಿಲ್ಲಿ, ಒಟ್ಟಿಗೆ ತೆಗೆಯುವಂತೆ. ಎಸ್. ಅದೇ ರೀತಿ ಸತೀಶ್ ಭಂಡಾರಿಯವರು, ವಲಯ ಸಲಹೆಗಾರರಾದ ರಾಜೇಶ್, DC ಫಾರ್ ಡ್ರಗ್ ಅವೇರ್ನೆಸ್, ಆದರೆ ಅದರ ಜೊತೆಗೆ GMT ಲಿಯೋ ಅಧ್ಯಕ್ಷರು
ಮಿಸ್ಸಿಂಗ್ ಅವರು ಬರಲಿಲ್ಲ. ಮತ್ತು ಅತ್ಯಂತ ಇನ್ನೊಂದು ಉತ್ತಮವಾದ ಲಿಯೋ ಅವನೀಶ್ ಶ್ಯಾಮು ನಮ್ಮ ಜಿಲ್ಲೆಯ ಸೆಕ್ರೆಟರಿಯಾಗಿ ಕೆಲಸ ಅವರು ನಿರ್ವಹಿಸಿದ್ದಾರೆ. ಅವರ ಪರವಾಗಿ ನಮಿತಾ ಶ್ಯಾಮ್ ಅವರು ಇದನ್ನು ಹಸ್ತಾಂತರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾ ಕಮ್ ಯಶಸ್ವಿಯಾಗಿ ನಡೆಸಿಕೊಟ್ಟು ಅದೇ ರೀತಿ ಅತ್ಯುತ್ತಮ ಉದ್ಘೋಷಕ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಹೆಸರು ಮಾಡಿದಂಥ ಶುಭಮ್ ಅವರು ಈ ಸಾರಿಯ ಲಿಯೋ ಡಿಸ್ಟಿಕ್ ಕಾನ್ಫರೆನ್ಸಲ್ಲಿ ಅತ್ಯುತ್ತಮವಾದ ಪ್ರತಿಭೆಯನ್ನು ನಾವು ಇವತ್ತು ಕಂಡಿದ್ದೇವೆ. ನಿಮಗೂ ಶುಭವಾಗಲಿ. ಸೌಮ್ಯ ಇದ್ದಾರಾ? ಓಕೆ, ಥ್ಯಾಂಕ್ ಯು. ರೂಪಿಸಿದಂತಹ ನಮ್ಮ ಕ್ಲಬ್ಬಿನ ಗಾನ ಕೋಗಿಲೆ, ಗಾನ ಸಿಂಚನ ಲಯನ್ ಶೋಭಾ ಭಾಸ್ಕರನ್ ಇವರು ನಮ್ಮ ರಾಜ್ಯಪಾಲರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಒಂದು ಹೂವಿನ ಗೌರವ. ಅಧ್ಯಕ್ಷರು ರಾಜ್ಯಪಾಲರು, ಸಿಂಚನ ಸೌರಭದ ತಂಡದ ರೂವಾರಿ ಲಯನ್ ಶೋಭಾ ಭಾಸ್ಕರನ್, ವಂದನೆಗಳು. ಇದೀಗ ಲಯನ್ ಹರಿನಾಕ್ಷಿ ಇವರಿಗೆ ಧನ್ಯವಾದಗಳು. ಇಂದಿನ ಜಿಲ್ಲಾ ರಾಜ್ಯಪಾಲರ ವಾರ್ಷಿಕ ಭೇಟಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲೆಯ ಗವರ್ನರ್ ಲಯನ್ ಗೀತಾ ಪ್ರಕಾಶ್ ಹಾಗೂ ಜಿಲ್ಲೆಯ ಪ್ರಥಮ ಮಹಿಳೆ ಲಯನ್ ಡಾಕ್ಟರ್ ಗಾಯತ್ರಿ ಗೀತಾ ಪ್ರಕಾಶ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹಾಗೂ ಸಮೂಹ ಮಾಧ್ಯಮಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಧನ್ಯವಾದಕ್ಕೆ ಪೂರ್ಣ ವಿರಾಮ ಇರುತ್ತೇನೆ.